ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ಫ್ರೆಶ್ ಸಂಚಿಕೆ. ಸೊ ಜಾಸ್ತಿ ಮಾತಾಡೋದು ಬೇಡ, ಡೈರೆಕ್ಟ್ ಪರ್ಫಾರ್ಮೆನ್ಸಿಗೆ ಹೋಗೋಂತ ನಾನು ರೆಡಿಯಾಗಿದ್ದೇನೆ. ಇದು ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಸ್. ನಾನು ರೈಸಿಂಗ್ ಸ್ಟಾರ್ ಅನ್ನುವಂಥ ಹೆಸರು ಯಾವ ಗಳಿಗೆಯಲ್ಲಿ ಇಟ್ಟನು ಅಂತ ಗೊತ್ತಿಲ್ಲ. ರೈಸಿಂಗ್ ಆಗಬೇಕಾದವರೆಲ್ಲ ಸ್ಟಾರ್ಸ್ ಆಗಿಬಿಟ್ಟಿದ್ದಾರೆ, ಅದು ಖುಷಿ. ಸೊ ಇಷ್ಟು ಎತ್ತರದಲ್ಲಿದ್ದಾರೆ ಈಗ ಮಕ್ಕಳು, ಅದು ಖುಷಿ ಆಗ್ತಾ ಇದೆ. ಸೊ ಯಾವಾಗಲೂ ಎತ್ತರ ಆಗಬೇಕು ಅಂತಂದರೆ ಕಾಂಪ್ಲೇಂಟ್ ಕೊಡಿಸೋದಲ್ಲ, ಇಂಥ ವೇದಿಕೆಯಲ್ಲಿ ಕುಣಿಸಬೇಕು. ಸೊ ಹಾಗಾಗಿ ಇವತ್ತು ಹೇಗೇನು ಕುಣಿಸಬೇಕು ಅಂತ ನಾನು ರೆಡಿ ಆಗಿದ್ದೇನೆ. ಪ್ರತಿ ಸಂಚಿಕೆ ಬಂದಾಗ ನಿಮಗೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಈ ಸರ್ತಿ ಯಾರು ಬರ್ತಾರೆ, ಆ ವಿಟ್ಲದಾರಿ ಏಪ ಬರ್ಪೇರು, ಆ ತೊಕ್ಕೊಟ್ಟದಕ್ಕಲೆ ಏಪ ಬರ್ಪೇರು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ನನಗೂ ಹಾಗೆ. ಆದರೆ ಎಲ್ಲರ ಹೆಸರು ಮಾತ್ರ ಯಾವತ್ತೂ ನೆನಪುಳಿತಾ ಇಲ್ಲ ನನಗೆ. ಇದನ್ನು ಸರಿ ಮಾಡ್ಕೊಳ್ತಾ ಈಗ ಒಬ್ಬ ಮನ್ವಿತ್ ಅನ್ನುವಂಥ ಹೀರೋ ಬರ್ತಾ ಇದ್ದಾನೆ. ಸೊ KGF 3ಗೆ ಇವನೇ ಅಂತೆ. ಸೊ ಅವನನ್ನು ವೆಲ್ಕಮ್ ಮಾಡೋಣ ಪ್ರೀತಿಯಿಂದ. ನನ್ನಷ್ಟೇ ಹೈಟ್ ಇರುವಂಥ ಮನ್ವಿತ್ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಮನ್ವಿತ್. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು, ಬಂದ್ರೆ ತೂಫಾನು. ಯಾರಿವನು ಜಂಟಲ್ಮ್ಯಾನು, ಯಾರಿವನು ಲೋಡೆಡ್ ಗನ್ನು, ಯಾರಿವನು ಕೊಹಿನೂರ್ ಜಮ್ಮು ಅನ್ನೋರ ಫ್ಯಾನು. The soul is purest, heart is Everest, twinkle twinkle little star. He is the coolest, ತುಂಬಾ dearest, one and only power star. ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು, he is Mr. Perfect. Raja Raja respect, he is Mr. Perfect. Raja Raja respect. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು, ಬಂದ್ರೆ ತೂಫಾನು. I'ma be too crazy, feel the power, let's go so freaky. I'm the macho, gonna break the party. 1 2 3 4, 2 2 3 4. Now check this out. Tumba down to earth, ಪ್ರೀತಿಸೋರ ಸ್ವತ್ತು, ಸ್ಟಾರು ಬೈ ಬರ್ತು, ಸಿಂಪಲ್ ಈ ಮುತ್ತು, ಅಪ್ಪು ಸ್ವೀಟು ಹಾಲ್ಟು, ಫ್ಯಾನ್ಸೆ ಹಾಲ್ಟು ಬೀಟು, ಅಭಿಮಾನ ನಿನ್ನ ರೂಟು, ಅಭಿಮಾನಿಗೆ ಸಲ್ಯೂಟು. ಯಾರೇ ಇರಲಿ ಯಾರೇ ಬರಲಿ ನಿನ್ನ ರೇಂಜಿಗೆ ಯಾರಿಲ್ಲ, ಗೆಲುವೆ ಬರಲಿ ಸೋಲೆ ಬರಲಿ ಆ ಸ್ಮೈಲಲ್ಲಿ ಚೇಂಜೇ ಇಲ್ಲ. ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು, he is Mr. Perfect. Raja Raja respect, he is Mr. Perfect. Raja Raja respect.
ನಮಸ್ಕಾರ. ಹೋಯ್ ಇಂಥ ಬೆಚ್ಚನಾ? ಬೆಚ್ಚ. ಓ ಹಾಯ್, ನಾನು ಫ್ರೆಂಡ್ಸ್ ಆಗುವ ಆಯಿತಾ? ಹೆದರ್ಕೊಂಡಿದ್ದಾನೆ ಅನಿಸುತ್ತೆ. ಪುಟ್ಟ ನೋಡು, ನಾನು ತುಂಬ ಒಳ್ಳೆ ಹುಡುಗಿ ಆಯಿತಾ? ಯಾರಿಗೂ ಹೊಡೆದಿಲ್ಲ ಇಲ್ಲಿವರೆಗೆ. ಚಾಕ್ಲೇಟ್ ಕೊಡ್ತೇನೆ ನಾನು ನಿಮಗೆ ಆಯಿತಾ? ಮಾತಾಡ್ತೀರಲ್ಲ ಅಕ್ಕನೊಟ್ಟಿಗೆ? ಈಚೆ ತಿರುಗಿ ಸ್ಮೈಲ್ ಮಾಡಿ. ವೆರಿ ಗುಡ್. ಇವತ್ತು ಡಾನ್ಸ್ ಮಾಡಿದಾರಲ್ಲ, ಖುಷಿ ಆಯಿತಾ? ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತಾ? ಸೊ ಯಾರ್ದು ಸಾಂಗ್ ಇದು? ಪುನೀತ್ ಮಾಮಂದು. ಪುನೀತ್ ಮಾಮಂದ ಚಾನ್ಸ್ ಮಾಡ. ಪುನೀತ್ ಮಾಮ ಅದಲ್ಲ ನಿಮಗೆ? ಮತ್ತೆ ಯಾರು ಇಷ್ಟ ನಿಮಗೆ ಪುನೀತ್ ಮಾಮ ಬಿಟ್ಟು? ಪುನೀತ್ ಮಾಮವೇ. ಪುನೀತ್ ಮಾಮನೇನಾ? ಪುನೀತ್ ಮಾಮಂದು ಯಾವ್ದಾದ್ರು ಡೈಲಾಗ್ ಗೊತ್ತುಂಟ ನಿಮಗೆ? ನಾನು ಹೇಳ್ಕೊಡ್ತೇನೆ, ಹೇಳ್ತೀರಾ? ಹಾಂ. ಪಟಾಕಿ ಯಾವಂದೇ ಆಗಿರಲಿ, ದೀಪಾವಳಿ ಬರ್ತಿಸಿ ನಾನಲ್ಲ. ಪಟಾಕಿ ಒಂದು ಅಮ್ಮ ಬುಲ್ಪುನ ಬಾಲೆ ನನ್ನ ಕೈ ಕೊಡ್ದು ಓದ್ತೇನೆ. ಈಗ ಪುನೀತ್ ರಾಜ್ಕುಮಾರ್ ಗೊತ್ತಾ ನಿಮಗೆ? ಪುನೀತ್ ಮಾಮ ಗೊತ್ತಾ? ಪುನೀತ್ ಮಾಮಂದು ಯಾವ ಪಿಕ್ಚರ್ ನೋಡಿದ್ದೀರಿ? ಜೇಮ್ಸ್ ನೋಡಿದ್ದೀರಾ? ಹೇಗಿತ್ತು? ಅದರಲ್ಲಿ ಒಳ್ಳೆತ್ತು. ಒಳ್ಳೆತ್ತಾ? ಪುನೀತ್ ಮಾಮ ಸೂಪರ್ ಡಾನ್ಸ್ ಮಾಡ್ತಾರಲ್ಲ, ಅವರದ್ದೊಂದು ಡೈಲಾಗ್ ಹೇಳು ಅಲ್ಲ. ಪಟಾಕಿ 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 ಯಾವಂದೇ ಯಾವಂತೆ ಆಗಿರ್ಲಿ, ಹಾಗೆ ಹಚ್ಚೋರು ಹಚ್ಚೋರು ನಾವಾಗಿರ್ಬೇಕು. ಅಮ್ಮ ದೇವ, ಫೈನಲಿ ಬುಲ್ಪರಲ್ಲಿ ಬೆಚ್ಚ. ಓಕೆ, ಇದು ಯಾರು ತೆಗೆದು ಕೊಟ್ಟದ್ದು? ಅಮ್ಮ. ಅಮ್ಮ ತೆಗೆದು ಕೊಟ್ಟದ್ದಾ? ಅಮ್ಮ ಪಾಪ ಅಲ್ಲ? ಅಮ್ಮ ಎಂತ ಮಾಡ್ತಾರೆ ನಿಮಗೆ? ಊಟ ಮಾಡಿಸ್ತಾರಾ? ನೀವು ಊಟ ಮಾಡೋದಿಲ್ವಾ? ಅಮ್ಮ ಊಟ ಆಡಿಸೋದಾ? ನೀವು ಊಟ ಆಡೋದಾ? ಸರಿ, ನಾನೇ ಮಾತಾಡ್ತೇನೆ ಆಯಿತಾ? ಶಾಲೆಗೆ ಹೋಗ್ತೀರಾ? ಎಷ್ಟನೇ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡ್. ಶಾಲೆದ ವಿಷಯ ತೆಗೆದ್ರೆ ಆಯಿತಾ? ಫಸ್ಟ್ ಸ್ಟ್ಯಾಂಡರ್ಡಾ? ಎಷ್ಟು ಜನ ಇದ್ದಾರೆ ಕ್ಲಾಸಲ್ಲಿ? 13. ನನ್ನ ಕ್ಲಾಸಲ್ಲಿ 3 ಜನ ಇದ್ದದ್ದು, ನಾನು ಫಸ್ಟ್ ಅದರಲ್ಲಿ. ಓಕೆ, ಯಾರು ನಿಮ್ಮದು ಫ್ರೆಂಡು? ಉಜ್ವಲ್. ಅವನಿಗೆ ಕರೆಕ್ಟಾಗಿ ಹುಡುಗ ನೆನಪಾಗಲಿಲ್ಲ, ರಪ್ಪ ಹುಡುಗಿ ನೆನಪಾಯ್ತು. ಯೋಚನೆ ಮಾಡಿ ಉಜ್ವಲ್ ಅಂತ ಹೇಳ್ದಲ್ಲ. ಪುನೀತ್ ಮಾಮಂದು ಪಿಕ್ಚರ್ ಎಲ್ಲ ನೀನು ನೋಡ್ತೀಯಲ್ಲ, ಪುನೀತ್ ಮಾಮಂದು ಡಾನ್ಸ್ ಎಲ್ಲ ನಿಂಗೆ ಇಷ್ಟ ಅಲ್ಲ? ಬೇರೆ ಯಾವ ಸಾಂಗ್ ಇಷ್ಟ ಪುನೀತ್ ಮಾಮಂದು? ಜೇಮ್ಸ್. ನನಗೆ ಸತ್ತು ಗೊತ್ತಾಯ್ತು, ಜೇಮ್ಸ್ ಪಿಕ್ಚರ್ ಹೇಳ್ತಿದ್ದಾನೆ, ಜೇಮ್ಸ್ ಚಾಕ್ಲೇಟ್ ಹೇಳ್ತಿದ್ದಾನ ಅಂತ. ಮೇ ಬಿ ಅಮ್ಮ ಜೇಮ್ಸ್ ಚಾಕ್ಲೇಟ್ ಕೊಡ್ತೇನೆ ಹೇಳಿದಾರಲ್ಲ? ಇಲ್ಲ, ಜೇಮ್ಸ್ ಪಿಕ್ಚರ್. ಹಾಂ, ಈಗ ಕಾಣದಂತೆ ಮಾಯವಾದನು ಗೊತ್ತುಂಟ ಸಾಂಗ್? ಓ, ಅದು ಇವನು ಹುಟ್ಟಿರ್ಲಿಲ್ಲ ಅಂತಲ್ಲ. ಜೇಮ್ಸಿಗೆ ಆಗುವಾಗ ನೀನು ಕರೆಕ್ಟ್ ಪಿಕ್ಚರ್ ನೋಡಿದ್ದಲ್ವಾ? ಪುನೀತ್ ಮಾಮ ಆದರೂ ನಿಂಗೆ ಇಷ್ಟ. ದರ್ಶನ್ ಮಾಮ ಇಲ್ಲ. ಶಿಬೋ ಅಣ್ಣ, ಡಿ ಬಾಸ್ ಅಭಿಮಾನಿಗಳೇ ತಪ್ಪು ತಿಳ್ಕೊಳ್ಬೇಡಿ, ಅವ್ರಿಗೆ ದರ್ಶನ್. ಸುದೀಪ್ ಮಾಮ ಇಷ್ಟನಾ? ಪುನೀತ್ ಮಾಮ, ಶಿವಣ್ಣ, ರಚಿತಾರಾಮ್ ಇಷ್ಟನಾ? ಹಾಂ, ಸತ್ತೇಳು ರಚಿತಾರಾಮ್ ಇಷ್ಟ ಅಲ್ಲ? ರಮ್ಯಾ ಇಷ್ಟನಾ? ಪುನೀತ್ ಮಾಮನೊಟ್ಟಿಗೆ ಡಾನ್ಸ್ ಮಾಡ್ತಾರಲ್ಲ, ರಮ್ಯಾ ಇಷ್ಟನಾ? ಪುನೀತ್ ಮಾಮ ಮಾತ್ರ? ಅಪ್ಪ ಇಷ್ಟನಾ? ಹಬ್ಬ ಬಚಾವ್. ಅಮ್ಮ ಇಷ್ಟ. ಇವತ್ತು ಅಮ್ಮ ಇಷ್ಟು ಚಂದ ರೆಡಿ ಮಾಡಿದಾರಲ್ಲ, ನನಗೆ ಪುನೀತ್ ಮಾಮನನ್ನು ನೋಡಿದಾಗ ಆಗ್ತಾ ಉಂಟು, ಸೂಪರ್ ಕಾಣ್ತಿದ್ದೀರಿ ನೀವು. ಖುಷಿಯಾಗುತ್ತಿಲ್ವಾ? ಜೇಮ್ಸ್ ಪಿಕ್ಚರ್ ಸೂಪರ್ ಉಂಟಲ್ಲ, ಖುಷಿ ಆಯ್ತಲ್ಲ? ಹಬ್ಬ ಸರಿ ಅಮ್ಮ, ಜೇಮ್ಸ್ ಪಿಕ್ಚರ್ ಇನ್ನೊಮ್ಮೆ ನೋಡಿ ಆಯಿತಾ? ಥ್ಯಾಂಕ್ ಯು. ಏನಾದರೂ ಹೇಳ್ತೀರಾ? ಹೇಳ್ಬೇಕು ಹೇಳಿ. ಅಲ್ಲಿ ಕ್ಯಾಮರಾ ಉಂಟಲ್ಲ, ಹೇಳಿ. ಪದ್ಮಶ್ರೀ ಅಮ್ಮನವರಿಗೆ ಈ ಡ್ಯಾನ್ಸ್ ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಅವ್ವ. ನಿನ್ನಂಥ ತಮ್ಮ ನನಗೆ ಆದ್ರೆ ಇರ್ತಿದ್ರೆ ಕಮ್ಮಿ ಮಾತಾಡೋದು. ನಮ್ಮ ಅಪ್ಪು ಸರ್ ಅಂತ ಹೇಳಿದ್ರೇ ಅಷ್ಟು ಸ್ಪೆಷಲ್, ಎಲ್ಲ ಮಕ್ಕಳ ಫೇವ್ರೇಟ್. ಸೊ ಯಾರು ಮಕ್ಕಳು ಕೇಳಿದ್ರು ಫಸ್ಟ್ ಹೇಳುವಂಥದ್ದು ಪುನೀತ್ ಅಂತ. ಪುನೀತ್ ಮಾಮ, ಚಿಕ್ಕಪ್ಪ, ಅಣ್ಣ ಎಲ್ಲ ಕೂಡ ಆಗ್ತಾರೆ. ಅಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಪುನೀತ್ ರಾಜ್ಕುಮಾರ್ ಸರ್ ಇವರದು. ಸೊ ಪ್ರತಿ ಬಾರಿ
ರೈಸಿಂಗ್ ಸ್ಟಾರ್ ಮಾಡುವಾಗ ಒಂದು ಬಾರಿಯಾದರೂ ಅವರ ನೆನಪು ಬರ್ತದೆ, ಅವರ ಹೆಸರು ಬರ್ತದೆ, ಅವರ ಹಾಡು ಬರ್ತದೆ. ಇದು ಅವರ ಅತಿ ದೊಡ್ಡ ಗಳಿಕೆ ಅಂತ ಹೇಳ್ಬೋದು. ಇದೇ ಅವರ ನಿಜವಾದ ಸಂಪಾದನೆ. ಅದ್ರ ಜೊತೆಗೆ ಅದೇ ರೀತಿ ಈ ರೈಸಿಂಗ್ ಸ್ಟಾರಲ್ಲಿ ಒಂದು ಹೆಸರು ಬರ್ತದೆ ಅಂತ ಹೇಳಿದರೆ ಅದು ನಮ್ಮ ಪದ್ಮಶ್ರೀ ಮೇಡಮ್. ಇದು ಮಾತಾಡದ ಮಕ್ಕಳು ಕೂಡ ಒಂದು ಡೈಲಾಗ್ ಹೇಳಿ ಹೋಗ್ತಾರೆ, ಪದ್ಮಶ್ರೀ ಅಮ್ಮನವರಿಗೆ ಥ್ಯಾಂಕ್ ಯು ಅಂತ. ಅಷ್ಟು ಪ್ರೀತಿ ಅವರ ಮೇಲಿದೆ, ಅಷ್ಟು ಕಾಳಜಿ, ಗೌರವ ಅಥವಾ ಒಂದು ಸಪೋರ್ಟ್ ಏನಿದೆ ಅದನ್ನು ಮೇಡಮ್ ಕೊಟ್ಟಿದ್ದಾರೆ. ಅದನ್ನು ನಾವು ಒಪ್ಕೊಳ್ಳೇಬೇಕು. ಈಗ ಒಂದು ಸೂಪರ್ ಆಗಿರುವಂಥ ಹಾಡನ್ನು ಕೇಳ್ಕೊಂಬರೋಣ. ಸೊ ಉದ್ದ ಲಂಗ ಹಾಕ್ಕೊಂಡು ದೀಕ್ಷಾ ಅವರು ರೆಡಿ ಆಗಿದ್ದಾರೆ ಒಂದು ಸೂಪರ್ ಆಗಿ ಹಾಡಲಿಕ್ಕೆ. ಸೊ ಅವರನ್ನು ವೆಲ್ಕಮ್ ಮಾಡೋಣ. ದೀಕ್ಷಾ ಕಲ್ಮಾಡಿಯಿಂದ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹೌದಾ, ಚೆನ್ನಾಗಿದ್ದೀರಿ. ಇಲ್ಲಾದ್ರೆ ಸೊ ಹೇಗೆ ಅನ್ನಿಸ್ತು ಇವತ್ತು ಹಾಡಿ ಬಂದು? ತುಂಬ ಖುಷಿ ಆಯಿತು. ಅಯ್ಯೋ ಎಷ್ಟು ಕ್ಯೂಟಾಗಿ ಹೇಳ್ತಾ ಇದ್ದಾರೆ. ನಾನು ನೋಡಿ ರೌಡಿ ಥರ. ಹೇಳಿ, ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ನಾನಿಲ್ಲಿ 2ನೇ ಸಲ ಬರ್ತಾ ಇದ್ದೇನೆ. ಹಾಂ. ಹಾಗೂ ಇಂತಹ ಒಳ್ಳೆಯ ಅವಕಾಶ ಕೊಟ್ಟ ಪದ್ಮಶ್ರೀ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಹಾಗೂ ಸ್ಪಂದನ TV ಅವ್ರಿಗೂ ಸಹ ತುಂಬ ಧನ್ಯವಾದಗಳು. ಹಾಗೂ ಕೀರ್ತಿ ಅಕ್ಕನಿಗೂ ಸಹ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇವರು ಮಾತಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಗೊತ್ತೇ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಒಬ್ಬರು ಕಂಪೋಸರ್ ಇದ್ದಾರೆ, ಒಳ್ಳೆ ಕಂಪೋಸರ್, ಫ್ರೀ ಇದ್ದಾರೆ. ಈಗ ಈ ಒಂದು ಲಿರಿಕ್ಸಿಗೆ ಒಂದು ಕಂಪೋಸ್ ಮಾಡ್ಬೋದಿತ್ತು. ಅಷ್ಟು ಚೆನ್ನಾಗಿ ಮಾತಾಡ್ತೀರಿ. ನೀವು ಸ್ಪೀಡೆಲ್ಲ ಮಾತಾಡೋದಿಲ್ವಾ ನಮ್ಮ ಥರ ಎಲ್ಲ? ಇಲ್ವಾ? ನನ್ನಮ್ಮನಿ ನಿಮ್ಮಂಥವ್ರು ಇಷ್ಟ. ಎಸ್. ಸೊ ದೀಕ್ಷಾ, ನಿಮ್ಮ ಹೆಸರಿನ ಅರ್ಥ ಏನು? ಆಯ್ತು, ಇದು ಸಹ ಕಂಟೆಂಟ್ ಹೋಯ್ತು. ನಿಮ್ಮ ಹೆಸರದ ಅರ್ಥ ಗೊತ್ತಿಲ್ವಾ? ಸೊ ನೆಕ್ಸ್ಟ್ ಟೈಮ್ ಅಮ್ಮನ ಹತ್ರ ಕೇಳ್ಕೊಂಡು ಬನ್ನಿ, ಓಕೆನಾ? ಸೊ ನಿಮಗೆ ಹಾಡೋದು ಅಂತ ಹೇಳಿದ್ರೆ ಇಷ್ಟನಾ? ತುಂಬ ಇಷ್ಟ.
ಇದು ಮಾತಾಡೋದಲ್ಲ, ಹಾಡು ಹೇಳೋದು. ಹಾಗೆ ಮಾತಾಡೋದ ನೀವು ನಮ್ಮಲ್ಲಿ? ಓಕೆ, ಸೊ ಯಾಕೆ ಹಾಡು ಹೇಳೋದಂದ್ರೆ ಇಷ್ಟ? ಅದು ಮುಂಚೆಯಿಂದ ಸಹ ಹಾಡ್ತಾ ಬಂದಿದ್ದೀನಿ. ಹಾ. ಹಾಗೂ ಹಾಡುವವರನ್ನು ನೋಡುವಾಗ, ಹಾಡು ಕೇಳುವಾಗ ತುಂಬ ಖುಷಿ ಆಗ್ತದೆ. ಸೋ ಸ್ವೀಟ್. ಬರುವಾಗ ಸಹ ಹಾಡ್ತಾ ಬಂದದ್ದಾ? ಹೌದು. ಯಾವ ಹಾಡು ಇದೇನಾ? ಓಕೆ, ನಿಮ್ಗೆ ಯಾರು ಫೇವ್ರೆಟ್ ಸಿಂಗರ್? ನನ್ನ ಗುರುಗಳೇ ನನಗೆ ಎಲ್ಲದಕ್ಕೂ ಫೇವ್ರೆಟ್. ಓ, ಸೋ ಸ್ವೀಟ್. ಯಾರು ನಿಮ್ಮ ಗುರುಗಳು? ನಾನು ನನ್ನ ಸಂಗೀತ ಅಭ್ಯಾಸವನ್ನು ಲೋಕೇಶ್ ಸರ್, ರಾಜೇಶ್ ಸರ್ ಮತ್ತು ಸಹನಾ ಮ್ಯಾಮ್ ಅವರಿಂದ ಕಲಿಯುತ್ತಿದ್ದೇನೆ. ಅವರ ಮೂರು ನನಗೆ ತುಂಬ ಇಷ್ಟ. ತುಂಬ ಇಷ್ಟ. ಫಿಲ್ಮಲ್ಲಿ ಫಿಲ್ಮ್ ಸಾಂಗ್ಸ್ಗಳನ್ನು ಕೇಳ್ತೀರಲ್ವ? ಯಾವುದಾದ್ರು ಫಿಲ್ಮ್ ಸಾಂಗ್ಸ್ ಹಾಡ್ತೀರಾ ನೀವು? ಹಾಡ್ತೀರಾ? ಈ ಐಟಮ್ ಸಾಂಗ್ ಎಲ್ಲ ಹಾಡ್ತೀರಾ ನೀವು? ಇಲ್ಲ, ನೀವು ಹಾಡೋದಿಲ್ಲ. ಫಿಲ್ಮ್ ಸಾಂಗ್ ಯಾವುದಾದ್ರೂ ಹಾಡ್ತೀರಾ? ವಿದೌಟ್ ಟ್ರ್ಯಾಕ್ ಒಂದೆರಡು ಲೈನ್ ಹಾಡ್ಬೋದಾ? ಹಾಡಿ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಎಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಎಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಎಲ್ಲಿರುವೆ. ನಿಮ್ಮ ವಾಯ್ಸ್ ಚೆನ್ನಾಗಿದೆ ಆಯಿತಾ? ಮುಟ್ಟಿದ್ದು ಫಸ್ಟೇ. ತುಂಬ ಸ್ವೀಟ್ ಆಗಿದೆ ನಿಮ್ಮ ವಾಯ್ಸ್. ಹೀಗೆ ಇರಿ, ಸ್ವೀಟ್ ಆಗಿರಿ. ಆ್ಯಂಡ್ ಏನಾದರೂ ಹೇಳಲಿಕ್ಕಿದೆ? ಥ್ಯಾಂಕ್ ಯು ಹೇಳಬೇಕಲ್ಲ, ಹೇಳಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾ. ವಾಯ್ಸ್ ಆಫ್ ಆರಾಧನಾ ಟೀಮ್ಗೂ ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಸ್ಪಂದನಕ್ಕೆ? ಸ್ಪಂದನಕ್ಕೂ ಥ್ಯಾಂಕ್ಸ್. ಇರು, ಸಾಂಗ್ ಕಟ್ ಮಾಡಿ ಅವಳದಾಯ್ತಾ? ಇಲ್ಲ, ತುಂಬ ಚೆನ್ನಾಗಿ ಆಡಿದ್ರಿ. ಫೀಲಲ್ಲಿ ಖುಷಿ ಆಯಿತು ನನಗೆ. ನೆಕ್ಸ್ಟ್ ಟೈಮು ಸ್ಪೀಡ್ ನಂಬರ್ ಟ್ರೈ ಮಾಡಿ, ಓಕೆನಾ? ಸ್ಪೀಡ್ ನಂಬರ್ ನೀವು ಹೇಗೆ ಆಡ್ತೀರಿ ಅಂತ ನೋಡಬೇಕು ಅಂತ ನನಗೂ ಆಸೆ ಇದೆ, ಓಕೆನಾ? ರೆಡಿಯಾ? ಸ್ಪೀಡ್ ನಂಬರ್ ಅಂತ ಹೇಳಿ ಅದನ್ನೇ ಸ್ಪೀಡ್ ಹೇಳೋದಲ್ಲ, ಹಾಂ? ಫುಲ್ ಜೋಶ್ ಇದು, ಡಾನ್ಸ್ ಮಾಡೋ ಥರ. ಮೋನಿಶ್ ರೆಡಿ ಇದ್ದಾನೆ, ಓಕೆ? ಬಾಯ್. ಒಂದಾದ ನಂತರ ಒಂದು ಸೂಪರ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ವಿ. ಸ್ವಲ್ಪ ಬ್ರೇಕ್ ತಗೊಂಬರೋಣ. ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿತದೆ. ಟೇಕ್ ಅ ಬ್ರೇಕ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಮ್ಮಲ್ಲಿರುವ ವಿಶ್ವಾಸವನ್ನು ತೋರಿಸುವ ಹೆಜ್ಜೆಗಳು ಅತ್ಯಂತ ಸೂಕ್ಷ್ಮವಾದ ನಿರ್ಣಯಗಳು, ಹೊಸ ವಿಧವಾದ ಆಲೋಚನೆಗಳು ಹೊಸ ಬದಲಾವಣೆಗಳನ್ನು ತರುತ್ತವೆ. ಇಡುವ ಪ್ರತಿ ಹೆಜ್ಜೆಯಲ್ಲೂ ನಂಬಿಕೆಯನ್ನು ನೀಡುವ ನನ್ನ ಸ್ವಂತ ವಾಕ್ಮೇಟ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಗೆ ಸ್ವಾಗತ. ನೋಡಿದ್ರಲ್ಲ, ಒಂದಾದ ನಂತರ ಒಂದು ಕೇಳಲಿಕ್ಕೆ
ಇಂಪು, ಕಣ್ಣಿಗೆ ಮಾತ್ರ ಸೂಪರ್ ಆಗಿರುವಂತಹ ತಂಪು ಸಿಗ್ತಾ ಇದೆ. ಸೊ ಇಷ್ಟು ಇಂಪು ತಂಪುಗಳ ನಡುವೆ ಈಗ ಫುಲ್ ಗಿಲಿ ಡ್ರೆಸ್ ಹಾಕೊಂಡು ತ್ರಿಷಾ ರೆಡಿ ಆಗಿದ್ದಾರೆ. ಸೊ ಮಾತ್ರ ಡ್ಯಾನ್ಸ್ ಆದ ನಂತರ ಡ್ರೆಸ್ ನನಗೆ ಅಂತ ಹೇಳಿದ್ದೇನೆ ನಾನೀಗ. ಸೊ ಡ್ರೆಸ್ ಮಾತ್ರ ಗ್ಯಾರಂಟಿ ತೊಗೊಳ್ತೇನೆ, ಅಷ್ಟು ಚೆನ್ನಾಗಿದೆ ಗಿಲಿ ಡ್ರೆಸ್. ಅವರನ್ನು ವೆಲ್ಕಮ್ ಮಾಡೋಣ. ತ್ರಿಷಾ ಫ್ರಮ್ ವಿಟ್ಲದ ಸುಮಾರು ಜನರಿದ್ದಾರೆ, ಒಂದು ಕೈ ನೋಡೋಣ. ಓಕೆ, ನೀನ್ ಅಮ್ಮಿ ಅಮ್ಮಿ ಅಂತಿದ್ರೆ ನಿನ್ ಮನ್ಯಾಕಿನೇ ಆದಂಗೆ ಸಾಮಿ ನನ್ ಸಾಮಿ. ನಿನ್ನ ಸಾಮಿ ಸಾಮಿ ಅಂತಿದ್ರೆ ನಾನ್ ಯಜಮಾನಪ್ಪ ಅನ್ನಿಸ್ತೈತೆ ಸಾಮಿ ನನ್ ಸಾಮಿ. ನಿನ್ ಹಿಂದೆ ಹಿಂದೆ ಹೆಜ್ಜೆ ಇಟ್ರೆ, ನಿನ್ ಹಿಂದೆ ಹಿಂದೆ ಹೆಜ್ಜೆ ಇಟ್ರೆ ಏಳು ಮನೆಯ ಯಾರಂಗಾಗಿದೆ ಸಾಮಿ. ನಿನ್ ಪಕ್ಕ ಪಕ್ಕ ಕೂತ್ಕೊಂತಿದ್ರೆ ಪರಮೇಶ್ವರೇ ದಕ್ಕಿರಂಗೈತೆ ಸ್ವಾಮಿ. ನೀ ಹೋಗೋ ದಾರಿ ನೋಡ್ತಾ ಇದ್ರೆ ಕೆರೆಯ ಬತ್ತಿ ಓದಂಗೈತೋ ಸಾಮಿ ನನ್ ಸಾಮಿ. ಸಾಮಿ ಬಾರೋ ಸಾಮಿ, ಬಂಗಾರು ಸಾಮಿ, ಮಿಸೆಯ ಸಾಮಿ, ರೋಷದ ಸಾಮಿ ನನ್ ಸಾಮಿ. ಬಾರೋ ಸಾಮಿ, ಬಂಗಾರು ಸಾಮಿ, ಮಿಸೆಯ ಸಾಮಿ, ರೋಷದ ಸಾಮಿ. ಮೊಣ್ಕಾಲ್ ಮೇಲ್ ಗಂಟ ಪಂಚನಿ ಕಟ್ಟಿ ನಿಂತ್ರೆ, ಮೊಣ್ಕಾಲ್ ಮೇಲ್ ಗಂಟ ಪಂಚನಿ ಕಟ್ಟಿ ನಿಂತ್ರೆ ಈ ಪಂಚ ಪ್ರಾಣವೇ ಹೋಗದೆ ಸಾಮಿ. ತಾಂಬೂಲನೆ ನೀನು ಕಸ ಕಸ ಆಗಿದ್ದಿದ್ರೆ ನನ್ ಮೈ ಹೇಳ್ತ ಕೆಂಪಗೆ ಸಾಮಿ. ನೀ ಹಾಕೋ ಕೇಕೆ ಕೇಳ್ತಾ ಇದ್ರೆ, ನೀ ಹಾಕೋ ಕೇಕೆ ಕೇಳ್ತಾ ಇದ್ರೆ ಪುಳ್ಕಾವಾಯ್ತು ಸಾಮಿ. ನೀ ಕಾಲು ಮೇಲೆ ಕಾಲ ಹಾಕಿದ್ರೆ ಮತ್ತೆ ಇರುತ್ತೆ ಸಾಮಿ. ಎರಡು ಗುಂಡಿಯ ಬೆಚ್ಚಿ ಗುಂಡಿಗೆ ತೋರಲು ಹಾಲಗಿಂಡಿಯಂತೆ ಮಯುಕುತ್ತೈತೆ ಸಾಮಿ ನನ್ ಸಾಮಿ. ಸಾಮಿ ಬಾರೋ ಸಾಮಿ, ಬಂಗಾರು ಸಾಮಿ, ಮಿಸೆಯ ಸಾಮಿ, ರೋಷದ ಸಾಮಿ ನನ್ ಸಾಮಿ. ಬಾರೋ ಸಾಮಿ, ಬಂಗಾರು ಸಾಮಿ, ಮಿಸೆಯ ಸಾಮಿ, ರೋಷದ ಸಾಮಿ. ಹೊಸ ಸೀರೆ ಉಟ್ಟುಕೊಂಡ್ರೆ ಹೆಂಗೈತೋ ಎಳ್ದೆ ಇದ್ರೆ, ಹೊಸ ಸೀರೆ ಉಟ್ಟುಕೊಂಡ್ರೆ ಹೆಂಗೈತೋ ನೀ ಎಳ್ದೆ ಇದ್ರೆ ಕೊಟ್ಟ ಹಣ ಸೋನೆ ಆಗದೆ ಸಾಮಿ. ಮುಡಿಯಲ್ಲಿ ಹೂ ಮುಡಿದ್ರೆ ಗಮವ ನೀ ಮುಸೆ ಇದ್ರೆ ಅಲ್ಲೇ ಉಸಿರು ನಿಂತೆ ಹೋಯ್ತದೆ ಸಾಮಿ. ನನ್ ಸೆರ್ಗೋ ಜಾರೋ ಹೊತ್ತಿಗೆ ನೀನು ನನ್ ಸೆರ್ಗು ಜಾರೋ ಹೊತ್ತಿಗೆ ನೀನು ನೋಡೇ ಇದ್ರೆ ಸಾಮಿ. ಆ ತುಂಡ ಗಾಳಿ ನನ್ನೇ ನೋಡಿ ಅಯ್ಯೋ ಅಂತಿದೆ ಸಾಮಿ. ನನ್ ಅಂದ ಚಂದ ನಿಂದಾಗ್ತಿದ್ರೆ ಹಣ್ಣಿನ ಜನ್ಮ ಬರಡಾಗದೆ ಸಾಮಿ ನನ್ ಸಾಮಿ. ಸಾಮಿ ಬಾರೋ ಸಾಮಿ, ಬಂಗಾರು ಸಾಮಿ, ಮಿಸೆಯ ಸಾಮಿ, ರೋಷದ ಸಾಮಿ ನನ್ನ ಸಾಮಿ. ಬಾರೋ ಸಾಮಿ, ಬಂಗಾರು ಸಾಮಿ, ಮಿಸೆಯ ಸಾಮಿ, ರೋಷದ ಸಾಮಿ. ನಮಸ್ತೆ, ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಅಯ್ಯ, ಇಷ್ಟು ಚಂದ ಮಾತಾಡ್ತೀರಿ. ಮತ್ತೆ ಹೇಗಿದೆ ವಿಟ್ಲದಲ್ಲೆಲ್ಲ ಪರಿಸ್ಥಿತಿ? ಉಂಟು. ಉಂಟಾ? ಅಲ್ಲೊಬ್ಬ ಇವನಿದ್ದಾನಲ್ಲ ತಲೆ ತಿನ್ನೋನು ಮೋನಿಶ್, ಹೇಗಿದ್ದಾನೆ ಅವನು? ತುಂಬ ಉಪದ್ರ ಅಲ್ಲ, ನನಗೂ ಹಾಗೆ ಅನಿಸಿತ್ತು. ನನಗೊಂದು ಬಟ್ ನಿಮ್ಮ ವಿಡಿಯೋ ಅವನ ಹತ್ರ ಉಂಟು, ಇಲ್ಲಾಂದರೆ ಡಿಲೀಟ್ ಮಾಡ್ತಾನೆ ಅವನೀಗ. ಎಸ್, ಸೊ ಇವತ್ತು ಐ ಥಿಂಕ್ ಫಸ್ಟ್ ಟೈಮ್ ಅಲ್ಲ ಬಂದು ಪರ್ಫಾರ್ಮ್ ಮಾಡಿದ್ದು. ಹೇಗೆ ಅನ್ನಿಸ್ತು ಸ್ಪಂದನ? ತುಂಬ ಖುಷಿಯಾಯಿತು. ಅಷ್ಟೇನಾ? ಸ್ಟಾರ್ಟಿಂಗ್ದಾದ ನೆನ್ನೆ ಜಾಸ್ತಿ ಬಾತಿರ್ಬೇರು, ಚೂರು ಬಾತಿರ್ಲಿ. ಖುಷಿ ಆಯ್ತಾ? ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ನಂಗೆ ಈ ಥರ ಮೀರಿ ಡ್ರೆಸ್ ಇಷ್ಟ. ನಂಗೆ ಕೊಟ್ಟೋಗ್ತೀರಲ್ಲ? ಕೊಟ್ಟೋಗ್ತೀರಲ್ಲ?
ದುಡ್ಡು ಕೊಡೋದಿಲ್ಲ ನಾನು. ಆಯಿತು. ಕೊಟ್ಟೋಗ್ತೀರಾ? ಆಯ್ತು, ಇನ್ನು ನಾನು ಕಾಫಿ ಟೈಮ್ ಇದ್ರಲ್ಲೇ ಮಾಡಿದ್ನು. ಎಸ್. ಸೊ ಇವತ್ತು ಬಂದು ಇಲ್ಲಿ ಡಾನ್ಸ್ ಮಾಡಿದಿರಿ, ನೆಕ್ಸ್ಟ್ ನಿಮ್ಮನ್ನು ಟಿ ವಿಯಲ್ಲಿ ನೋಡ್ತಾರೆ, ಖುಷಿ ಟಿ ವಿ ಬರ್ಪೆ ಅಂತ ಹೇಳಲಿಕ್ಕೆ. ಸೊ ಎಷ್ಟು ಖುಷಿ ಆಗ್ತಿದೆ ಇವತ್ತಿದ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು, ಇಷ್ಟು ಜನ ಮೀಟ್ ಆಗೋದು, ವಾಯ್ಸ್ ಆಫ್ ಆರಾಧನಾ ಅಂತ ಟೀಮ್. ಸೊ ಮುಂಚೆಯಿಂದ ಸಹ ವಾಯ್ಸ್ ಆಫ್ ಆರಾಧನದಲ್ಲಿ ಇದ್ರ ನೀವು? ಇಲ್ಲ, ಇತ್ತೀಚೆಗೆ ಸೇರಿದೆ. ಇತ್ತೀಚೆಗೆ ಸೇರಿತ್ತು. ಸೊ ಇತ್ತೀಚೆಗೆ ಸೇರಿ ಇತ್ತೀಚೆಗೆ ಇಲ್ಲಿಗೆ ಸಹ ಬಂದ್ರಿ. ಸೊ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ವಾಯ್ಸ್ ಆಫ್ ಆರಾಧನಾ ಪದ್ಮಶ್ರೀ ಮೇಡಮ್ಗೆ ಥ್ಯಾಂಕ್ ಯು, ಮತ್ತು ಸ್ಪಂದನ ಟಿ ವಿ ಅವರಿಗೆ ಥ್ಯಾಂಕ್ ಯು. ಜನ ಉಂಟು ನಲ್ಪ ಉಂಟು ಜಿ. ಖುಷಿ ಆಯ್ತಲ್ಲ ನಿಮಗೆ? ಸೊ ಖುಷಿ ಆಯಿತು, ನನಗೆ ಸಹ ಖುಷಿ ಆಯಿತು. ಆದರೆ ಒಂದು ಕೆಲಸ ಆಗಬೇಕು ಅಂತ. ಸೊ ಅದು ನಿಮ್ಮ ಕೈಯಿಂದ ಆದರೆ ನಮಗೆ ಸಹ ಖುಷಿ ಇರ್ತದೆ. ಯಾಕಂತ ಹೇಳಿದರೆ ಲಾಸ್ಟ್ ಸಂಚಿಕೆಯಲ್ಲಿ ಪದ್ಮಶ್ರೀ ಮೇಡಮ್ ಬಂದು ಡಾನ್ಸ್ ಮಾಡಿದರು ಅಲ್ವಾ? ಸೊ ಎಲ್ಲ ನನಗೆ ಅಂದರೆ ನಾನು ಪ್ರತಿಭೆಗಳನ್ನು ಎದುರು ತರ್ತಾ ಇರ್ತೇನೆ. ಸೊ ಪದ್ಮಶ್ರೀ ಮೇಡಮ್ ಬಂದು ಡಾನ್ಸ್ ಮಾಡಿದರು. ಬಟ್ ವಾಯ್ಸ್ ಆಫ್ ಆರಾಧನದಲ್ಲಿ ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ. ಅದಕ್ಕಿಂತ ಮುಂಚೆ ನಾನು ಅಭಿಷೇಕ್ ಅಣ್ಣನನ್ನು ವೆಲ್ಕಮ್ ಮಾಡ್ತೇನೆ. ಅಭಿಷೇಕ್ ಅಣ್ಣ ಒಮ್ಮೆ ಸ್ಟೇಜ್ಗೆ ಬರಬೇಕು. ಎಂಚೊಲ್ಲರು ಹುಷಾರಿಲ್ಲೇ ವಿಷಯದಾದ ಗೊತ್ತುಂಟೆ ಇರೋದೊಂದು ಇಂಪಾರ್ಟೆಂಟ್ ಬೇಲೆ ಅವಡು ವಾಯ್ಸ್ ಆಫ್ ಆರಾಧನಾಡು ನಮ್ಮ ಮಾತೆಲ್ಲ ಜಾಯ್ನ್ ಆತ ಆಗಲ್ ಜೋಗುಲೇಟೆಡ್ ಟ್ಯಾಲೆಂಟ್ ಡಾನ್ಸ್ ಮಾಡ್ಪೇರು ಅಂಡ ನಿಕ್ಲೆಡ ನಿಕ್ಲಿ ಏತು ಚಾಲು ಬಂಡ ಕೊರಿಯೋಗ್ರಾಫರ್ ಪತ್ತೊಂದು ತಿರುಗು ಬರ್ ನಿಕ್ಕಲು ಮಾತಕಾಡೆ ನಮ್ಮನ್ನ ಕೊರಿಯೋಗ್ರಾಫರ್ ಉಲ್ಲರತೆ ಬರ್ಪುನ ವಾ ಕಡೆಟ್ ಬೋಪೇರು ಎಪ್ಪ ಬರ್ಪೇರು ಪನರ ಅಪ್ಪಜಿ ಈ ಸರ್ತಿ ಉಲ್ಲೆರಾರ ಆ ಟೈಮನ್ನು ತೂದೆ ಅರೆನ್ನು ಡಾನ್ಸ್ ಮಲ್ಪಾವಡು ಒಂದು ಯಾನು ಪ್ಲ್ಯಾನ್ ಮಲ್ದೆ ಎಂಚ ರೆಡಿ ಬಂಡೆ ಇರೇನು ದಾಯ ಬಂಡೆ ಇರೇನು ಇರ್ದೆತ್ತು ಬರೋಡಾರೇನಿತ್ತೆ ರೆಡಿಯಾ? ಸೊ ದೇವಿ ಅಣ್ಣನ ಲೆತ್ತಂಬರ್ ಪನ್ನಿಕಲು ಮಾತ ಜೋಕುಲು ಪೋದು ಲೆತ್ತಂಬಲೆ ದೇವಿ ಅಣ್ಣ ಇನ್ನಿ ಡಾನ್ಸ್ ಮಲ್ಪೋಡು ನಮ್ಮ ಮಾತ ತೂವೋಡು ಮೋನೀಶ್ ಉಂದಣ್ಣ ಲೆಡ್ಡೆ ಬೆಲೆ ಮಲ್ಪೋ ಲೆತ್ತಂಬಲ. ರಾಜಣ್ಣನ ಸೌಂಡ್ಗೆ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನೆರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ನ ಪವರ್ಫುಲ್ ಮಾಡ್ತಾರ ಲೋಕಲ್ ಟ್ರ್ಯಾಕಿಗೆ ಸಿಂಗಲ್ ನಡ್ತದೆ ಹಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್ ಟಪ್ಪಾನ್ ಕುಚ್ಚಿ ಪಾಡೋಡು ಫುಲ್ ಸ್ವಾಗಡ್ ನ್ಯೂಟ್ರಲ್ ಆಪಟೆ ಕೇರ್ ಡುಪ್ಪಡು ಸೇರೊಂದು ಪಂಗ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ಕು ಎರಡ ಪನುವಾರ್ ಸೈ ಸೈ ತಕಿಟ ತಕ ರಿಪಿಟ್ ತುಕ ನಲಿಪುದ ಮಾಲ್ ಬೀಟ್ ನಲಿಪುದ ಮಾಲ್ ಬೀಟ್. ಸರ್ ನಾವು ಹೀಗಿದೆ ಸರ್ ಲಾಕ್ ಮಾಡ್ತೇವೆ ಚಂದ. ಸೊ ಫೈನಲಿ ನೀವು ಡಾನ್ಸ್ ಮಾಡುವ ಹಾಗೆ ಆಯಿತು. ಸೊ ಎಷ್ಟು ಖುಷಿ ಆಯಿತು ಸ್ಪಂದನದಲ್ಲಿ ನಿಮ್ಮ ಡಾನ್ಸ್. ಅನ್ಎಕ್ಸ್ಪೆಕ್ಟೆಡ್ ಬೆಚ್ಚಾಯ್ತಲ್ಲ ಮೊಲೆ ನೋಡಿ ದರ್ಪುಗ ಅಂತ ಅಲ್ಲ ಹಾಗೆ ಮಾಡ್ಲಿಕ್ಕೆ ಹೌದಿಲ್ಲ ನೋಡಿ ಗನ್ಮ್ಯಾನ್ಗಳು ಇಬ್ಬರು. ಸೊ ಎಷ್ಟು ಖುಷಿ ಆಯಿತು ನಿಮಗೆ ಇವತ್ತು ಡಾನ್ಸ್ ಮಾಡಿ? ತುಂಬ ಖುಷಿ ಆಯಿತು ಅಷ್ಟೇ. ಆಯ್ತು ಸರ್, ಸರಿ ನಿಮ್ಮ ಇಷ್ಟ ಆಯಿತು. ನನಗೆ ಡಾನ್ಸ್ ಸಿಕ್ಕಿತ್ತಲ್ಲ, ಕಂಟೆಂಟ್ ಸಾಕು ನನಗೆ. ಹೋಗಿ ನೀವು ಹೋಗಿ ಸರ್. ಎಸ್ ಹೇಳಿ ಏನಾಯಿತು? ಮಕ್ಕಳು ಇಷ್ಟು ಚಂದ ಡಾನ್ಸ್ ಮಾಡಿದ್ದಾರೆ ಆ್ಯಂಡ್ ನಾವಂತೂ ಫುಲ್ಲು ಚಿಯರ್ ಮಾಡಿದ್ವಿ ನಿಮಗೆ ಇವತ್ತು. ಹೇಳಿ ಸರ್, ಖುಷಿ ಆಯ್ತಲ್ಲ? ಈ ಜನ ಬಾತಿರು ಜಿ ಹೆಂಗೆ ಬಾಯ್ ಬರ್ಪುಜಿ ನೋಡಿ, ಜಗತ್ತಿನಲ್ಲಿ ಇಂಥವ್ರು ಇರ್ತಾರೆ ಬಾಯಿ ಬರ್ಪುಜಿಂದ ಬಾಯಲ್ಲೇ ಹೇಳ್ತಾರೆ. ಸರಿ ನಾಟಕ ಆಡೋದು ಜಾಗ್ರತೆಯಲ್ಲೇ ಆಡಬೇಕು ಈಗ ಹಾಗೆ ಹೇಳ್ಬೇಕಾಯ್ತಾ? ಥ್ಯಾಂಕ್ ಯು ಸರ್. ಬಟ್ ಖುಷಿ ಆಯಿತು ಫೈನಲ್ ನಿಮ್ಮನ್ನು ಹೇಳ್ಕೊಂಡು ಬಂದಾದರೂ ನೀವು ಡಾನ್ಸ್ ಮಾಡಿದ್ರಲ್ಲ ಅದು ಖುಷಿ. ನಿಮಗೆ ಗೊತ್ತಿಲ್ಲ ವೀಕ್ಷಕರೇ, ಕೂತ್ಕೊಂಡು ಅಲ್ಲಿ ಜಾಲಿ ಮಾಡ್ತಿರ್ತೀರಿ, ಅವರನ್ನು ಕರ್ಕೊಂಬರ್ಲಿಕ್ಕೆ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ, ಇಲ್ಲಿಂದ ಎಷ್ಟು ಜನ ಎದ್ದೋಗಿದ್ದಾರೆ ಅಂತ ನಂಗೆ ಗೊತ್ತು, ಆ ಕಣ್ಣೀರು ನಂಗೆ ಗೊತ್ತು. ಬಟ್ ಖುಷಿ ಆಯಿತು ಡಾನ್ಸ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಅಯ್ಯ ಖುಷಿ ಆಯಿತಾ? ಎಂತಕ್ಕೆ ಖುಷಿ ಆಯಿತು? ಖುಷಿ ಆಗೋಂಥದ್ದು ಎಂತಾಯ್ತು ಈಗ? ಆಯಿತು ಡಾನ್ಸ್ ಮಾಡಿದ್ವಿ, ಎಲ್ಲರೂ ಸೇರಿ ಡಾನ್ಸ್ ಮಾಡಿದ್ವಿ. ದೇವಿ ಅಣ್ಣ ಕೂಡ ಸ್ಟೇಜ್ ಮೇಲೆ ಬಂದರು. ಸೊ ಎಸ್, ನೀ ಕೂಡ ಇದೇ ರೀತಿ ಡಾನ್ಸ್ ಮಾಡಿ ಖುಷಿಯಾಗಿರಿ, ಓಕೆನಾ? ಓಕೆ. ಏನಾದರೂ ಹೇಳಲಿಕ್ಕಿದೆಯಾ?
ಮರ್ತೋಗಿರ್ಬೇಕಲ್ಲ, ಗೊತ್ತಾಗಲಿಲ್ಲ. ಥ್ಯಾಂಕ್ ಯು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅದಕ್ಕೆ ಹೇಳೋದು ರಿಮೋಟನ್ನು ಇಟ್ಕೊಂಡು ಗಡಿ ಚೇಂಜ್ ಮಾಡಬಾರ್ದು ಅಂತ. ಇಂಥ ಒಳ್ಳೊಳ್ಳೆ ಮೂಮೆಂಟ್ ಸಿಗ್ತದೆ, ನೋಡಬೇಕು, ಎಂಜಾಯ್ ಮಾಡಬೇಕು. ಸಖತ್ತಾಗಿ ಡಾನ್ಸ್ ಮಾಡಿ ಆಗಿದೆ. ಸೊ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಭರ್ಜರಿ ಪ್ರದರ್ಶನ. ಸೊ ಅದನ್ನು ನೆನಪು ಮಾಡಲಿಕ್ಕೋಸ್ಕರ ಆ ಸಾಂಗಿಗೆ ಡಾನ್ಸ್ ಮಾಡಿದರು. ಆ್ಯಂಡ್ ಖುಷಿ ಆಯಿತು, ನನಗಂತೂ ಸಖತ್ ಖುಷಿ ಆಯಿತು. ಸಾಧನೆ ಮಾಡಿದಷ್ಟು ಖುಷಿ ಆಗ್ತಾಯಿದೆ. ಇದೇ ಖುಷಿಯಲ್ಲಿ ಒಂದು ಸೂಪರ್ ಆಗಿರೋದು ಹಾಡನ್ನು ಕೇಳ್ಕೊಂಬರೋಣ. ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಿತ್ಯಾ ಶೆಟ್ಟಿ. ಹೂವಿನ ಬಾಣದಂತೆ
ಹಲೋ, ಹಾಯ್, ಸಖತ್ ಕ್ಯೂಟ್ ಇದ್ದೀರಾ. ಥ್ಯಾಂಕ್ ಯು. ನನಗೆ ಖುಷಿಯಾದದ್ದು ಎಂದು ಗೊತ್ತುಂಟೆ, ಇಷ್ಟು ಮಕ್ಕಳು ಬಂದು ಇಲ್ಲಿ ಹಾಡಿದ್ದಾರೆ. ಬಟ್ ಈ ಜಾನರ್ ಇದ್ದು ಸಾಂಗ್ ಫಸ್ಟ್ ಟೈಮ್ ಇಲ್ಲಿ ಹಾಡಿದ್ದು ನನಗೆ ಕೇಳಿ ಖುಷಿ ಆಯಿತು. ನೀವು ಫಸ್ಟ್ ಅಂತ ಹೇಳುವಾಗ ನೀವು ಖಾಲಿ ಲಿಪ್ಸಿಂಗ್ ಮಾಡೋದಾ ಅಂತ ಅಂದ್ಕೊಂಡೆ ನಾನು. ಅಷ್ಟು ಕ್ಯೂಟ್ ಆಗಿತ್ತು ನಿಮ್ಮ ವಾಯ್ಸ್. ಥ್ಯಾಂಕ್ ಯು. ಸೊ ಎಷ್ಟು ಖುಷಿ ಆಯಿತು ಸ್ಪಂದನಕ್ಕೆ ಬಂದು? ತುಂಬ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಕಿರಣ್ ಅಣ್ಣ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲಿ ಪದ್ಮಶ್ರೀ ಮ್ಯಾಮ್. ಎಸ್, ಮೇ ಬಿ ಅವ್ರು ಇರ್ತಿರ್ಲಿಲ್ಲ ಅಂದರೆ ಮೇ ಬಿ ನಾನು ಇಲ್ಲಿ ಬಂದು ಹಾಡಲಿಕ್ಕೆ ಚಾನ್ಸ್ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಕೀರ್ತಿ ಅಕ್ಕ. ಥ್ಯಾಂಕ್ ಯು. ಆ್ಯಂಡ್ ಹೋಲ್ ಸ್ಪಂದನ ಟಿ ವಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ. ಅದನ್ನು ಕನ್ನಡದಲ್ಲಿ ಹೇಳ್ತಿದ್ದೆ, ಗಂಟು ಹೋಗ್ತಿತ್ತಾ? ಥ್ಯಾಂಕ್ ಯು ಗಿವಿಂಗ್ ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಹೆಸರು? ನಿತ್ಯಾ ಶೆಟ್ಟಿ. ಸೊ ಸಿಂಗಿಂಗ್ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಇಷ್ಟ? ಸಿಂಗಿಂಗ್ ತುಂಬ ಇಷ್ಟ. ನನ್ನ ವರ್ಲ್ಡ್, ನನ್ನ ಎಲ್ಲ ಸಿಂಗಿಂಗ್. ಅದೇ ಸಿಂಗಿಂಗ್ ಅಂತ ಹೇಳಿದ್ರೆ ನನ್ನ ಬಾಯ್ ಫ್ರೆಂಡ್, ನನ್ನ ಲವ್, ನನ್ನ ಹಸ್ಬೆಂಡ್ ಎಲ್ಲ ಎವ್ರಿಥಿಂಗ್. ಎಸ್. ಸೊ ನಂಗೆ ಗೊತ್ತುಂಟು ಈಗ ಅದು ಹೆಣ್ಮಕ್ಳಿಗೆ ಮಾತಾಡ್ತಾರೆ ಅಂತ. ನಾನೆಲ್ಲ ಏಜ್ ದಾಟಿ ಬಂದದಲ್ಲ. ಓಕೆ, ಎಂತ ಮಾಡ್ತಾ ಇದ್ದೀರಿ ನಿತ್ಯ ಶೆಟ್ಟಿ? ಸೆಕೆಂಡ್ ಪಿ ಯು. ನನಗಿಂತ ಚಿಕ್ಕ ನೀವು. ವೆರಿ ಗುಡ್. ಅಕ್ಕ ಅಲ್ಲ ನಾನು? ಹಾಂ, ಅಕ್ಕ. ನಿತ್ಯ, ಸೊ ಸಾಂಗ್ ಹಾಡಿದ್ರಿ. ನಿಮ್ಮ ಹಾಡು ಕೇಳಿದಾಗ ಗೊತ್ತಾಯ್ತು ಈ ವಾಯ್ಸ್ ಎಲ್ಲೋ ಕೇಳಿಕೊಂಡು ದೂರದಲ್ಲಿ ಅಂತ. ಸೊ ಹಾಗಿರುವಾಗ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಶ್ರೇಯಾ ಘೋಷಲ್. ಶ್ರೇಯಾ ಘೋಷಲ್ ಇಷ್ಟ. ಮೇಲಲ್ಲಿ ಯಾರು ಫೇವ್ರೇಟ್? ಸೋನು ನಿಗಮ್. ಸೋನು ನಿಗಮ್. ನಿಮ್ಗೆ ಗೊತ್ತಾ ಇಲ್ಲಿ ಸೂಪರ್ ಸಿಂಗರ್ಸ್ ಇದ್ದಾರೆ. ಮಲ್ಲಮ್ಮ ಪಿತ್ತ ಅದೇ ಅದೊಂದೇ ಸಾಂಗ್ ಹಾಡ್ತಾರೆ. ಇಲ್ಲದ ಕೇಳಲಿಕ್ಕೆ ಆಗೋದಿಲ್ಲ ಬೇರೆ ಹಾಡು. ಸೊ ನೆಕ್ಸ್ಟ್ ಟೈಮ್ ನೀವು ಹಾಡಲಿಕ್ಕೆ ಬರುವಾಗ ಸ್ಪೀಡ್ ನಂಬರ್ ಟ್ರೈ ಮಾಡಿ. ಓಕೆನಾ? ಓಕೆನಾ? ಪಕ್ಕ ಎಲ್ಲರೂ ಕುಣಿಯುವ, ಡಾನ್ಸ್ ಮಾಡುವ. ನನಗೆ ಇಷ್ಟ ಡಾನ್ಸ್ ಮಾಡಿಸ್ಲಿಕ್ಕೆ. ಆ್ಯಂಡ್ ಕ್ಯಾಮರಾಮನ್ಸ್ ಇಬ್ಬರು ಕೂಡ ಬಂದು ಡಾನ್ಸ್ ಮಾಡ್ತಾರೆ ನಿಮ್ಮ ಸಾಂಗಿಗೆ. ಓಕೆನಾ? ಆ್ಯಂಡ್ ಅದಕ್ಕಿಂತ ಒಂದು ಸ್ಪೆಷಲ್ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನನಗೆ ತುಂಬ ಸ್ಪೆಷಲ್. ಸೊ ಸೆಕೆಂಡ್ ಟೈಮ್ ನಾನು ಅವರನ್ನು ನೋಡ್ತಾ ಇರೋದು. ಸೊ ಬಂದ ಕೂಡಲೇ ಖುಷಿ ಆದದೇ. ನಾನು ಹೇಳ, ನೀವು ಹೇಳ್ತೀರಾ? ನಾನು ಹೇಳ? ಹಾಂ, ಬಂದ ಕೂಡಲೇ ನನ್ನದು ಗುರ್ತು ಸಿಕ್ಕಿತಾ ಅಂತ ಕೇಳಿದರು. ನನಗೆ ಗೊತ್ತಾಗಲಿಲ್ಲ ಯಾರು ಅಂತ. ಬಂದು ಮತ್ತೆ ಒಂದು ಸೆಲ್ಫಿ ತೆಗೆದ ಫೋಟೋನ ತೋರಿಸ್ತಾ ಇದ್ದಾರೆ, ಇದು ನಾನೇ ಅಂತ. ಸೊ ನನ್ನನ್ನು ಫಸ್ಟ್ ಟೈಮ್ ಮೀಟ್ ಆಗಿದೆ. ಸೊ ನನಗೆ ಈ ಸರ್ತಿ ಮೀಟ್ ಆದಾಗ ನನಗೆ ನಿಮ್ಮ ಮುಖ ಖಂಡಿತ ರಿಜಿಸ್ಟರ್ ಆಗಿದೆ. ಇನ್ನು ಎವ್ರಿ ಟೈಮ್ ನಾನು ನಿಮ್ಮನ್ನು ನೆನಪು ಮಾಡ್ಕೋತೇನೆ. ಯಾಕಂತ ಹೇಳಿದರೆ ನಿಮ್ಮ ವಾಯ್ಸ್ ಹಾಗೆ ಇದೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಇನ್ನೊಬ್ರು ಸಿಂಗರ್ ಇದ್ದಾರಲ್ಲ, ಕರಿಯೋಣ? ಶ್ರೇಯಾ ಘೋಷಲ್. ಇದು ಅಕ್ಕ. ಬನ್ನಿ ಅಮ್ಮ, ಬನ್ನಿ. ಹಾಯ್ ಮೇಡಮ್, ನಮಸ್ತೆ. ಹಲೋ ಮ್ಯಾಮ್, ಹೌ ಆರ್ ಯು? ಐ ಆಮ್ ಫೈನ್. ಈರೇನು ಚೊಲ್ಲರು? ಸೌಖ್ಯ. ಅಬ್ಬಾ ತುಳು ಬರ್ಪುಡು. ಓಕೆ. ಸೊ ಇನಿ ಇರ್ನ ಮಗಲು ಸಾಂಗ್ ಪನ್ನಾಗ ಇಂಗಿ ಇರ್ನ ಮಗಲೆಂತ ಉಪ್ಪೇನ ಇರ್ನೆಂತ ಉಪ್ಪೇನ ಅಂದ್ರೆ ಡೌಟು. ಇರ್ನ ಕೈ ಇಂಚಿಂಚ ಬೋಂದಿತ್ತಂಡು ಇಂಚಿಂತ ವೀಡಿಯೋ ಮಲ್ಪಿನ ಸಾಂಗ್ ಪನ್ಪಿನ ಇರ್ಲೆ ಸಾಂಗ್ ಪನ್ಪರ ಅಂದು ಮ್ಯಾಮ್ ಪನ್ಪರ ಒಂಜಿ ರೆಡ್ ಲೈನ್. ಅಯ್ಯೋ ಸಾಂಗ್ ಬನ್ನ ರೆಡ್ ಕೆರ್ರತ್ತು ಬಲಿ ರೆಡ್ ಲೈನ್ ಪಲ್ಲೆ ವಿದೌಟ್ ಟ್ರ್ಯಾಕ್. ಇಲ್ಲ ಮಧ್ಯಾಹ್ನ ಅಡಿಗೆ ಇದ್ದದ ಅಲ್ಪಗಂದ ಓಲಪ್ಪ. ಜಯ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ಜಯ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ನಾದ ಬ್ರಹ್ಮಮಹಿ ಜಯ ವಾಗೇಶ್ವರಿ ನಾದ ಬ್ರಹ್ಮಮಹಿ ಜಯ ವಾಗೇಶ್ವರಿ ಶರಣಂ ತೇ ಗಚ್ಚಾನಃ. ಜಯ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ ಪ್ರಣಮಾಮಃ ಪ್ರಣಮಾಮಃ. ಥ್ಯಾಂಕ್ ಯು. ಫಸ್ಟ್ ಡೌಟ್ ಆಣದು ಲ್ಯಾಂಗ್ವೇಜ್ ಒಕ್ಕರ್ತಾಣ. ಮೇಡಮ್ మీరు ಕ್ಲಾಸಿಕಲ್ ಟ್ರೈನಿಂಗ್ ತೊಂದಾರಾ? ಟ್ರೈನಿಂಗ್ ಒಂದು 3rd ಸ್ಟ್ಯಾಂಡರ್ಡ್ ಸುಧಾನಂದ್ರ ಮಾಸ್ಟರ್ ಅಂದಿತ್ತೇರು. ಬೊಕ್ಕ 1 year ತೊಂದೆ 3rd ಸ್ಟ್ಯಾಂಡರ್ಡ್. ಬೊಕ್ಕ ಬ್ಯಾಂಗ್ಳೂರ್ ಪೋಪಿನ ಅಪರ್ಚುನಿಟಿ ತಿಕ್ಕಂಡು 4th ಸ್ಟ್ಯಾಂಡರ್ಡ್ ಸಿಂಗಿಂಗ್ ಆದ ಪಪ್ಪ ಬುಡ್ಜೇರು ಬೊಚ್ಚಿ ಪೋಪಿನ ಅಂದ್ ಪಪ್ಪ ಅಂಚದ ಪೊಂಜೋಕುಲು ದೂರ ಪೋಯರ ಬಲ್ಲಿ ಅಂದ್ ಮಸ್ತ್ ಫೀಲ್ ಆಂಡ್ ಬೊಕ್ಕ ಸ್ಕಿಪ್ ಮಲ್ತೇವೇನು ಹಿಡ್ದು ಒಕ್ಕ ಸಿಂಗಿಂಗ್ ಕಾಂಪಿಟೇಷನ್ ಪುರ ಪೋತೆ
ಮಸ್ತ್ ಕಡೆ ಪೂರ ಅಪಾರ್ಚುನಿಟಿ ಮಸ್ತ್ ತಿಕ್ಕಂಡು ಆಯ್ತು ಒಂಜಿ ಖುಷಿ ಆಂಡ್ ಪ್ರೈಸಸ್ ಪೂರ ವಿನ್ ಆತೆ ಅಂದ್ ಅಂದೆ ಹಿಡ್ದು ಆಫ್ಟರ್ ಮ್ಯಾರೇಜ್ ಆಯ್ ಬೊಕ್ಕಲ್ಲ ತಿಕ್ಕಣೆಂಕ್ ಆ್ಯಂಡ್ ಟೀಚರ್ ಅದು ಇಲ್ಲೇ ಅವಳು ಸ್ಕೂಲ್ ಮೀಟಿಂಗ್ ಪ್ರೋಗ್ರಾಮ್ ಪೂರ ದೆಪ್ಪುನಾಗ ತಿಕ್ಕತಂಡು ಮಸ್ತ್ ಟೀಚರ್ ಒಯ್ತ ಟೀಚರ್ ಇರು ಇಂಗ್ಲೀಷ್ ಟೀಚರ್ ಅದು ಇಲ್ಲೇ ಬೊಗೆ ಇಂಗ್ಲೀಷ್ ಮಾತಾಡ ಬೊಗೆ ನಾತೇರ್ ಬೇರೆ ಇಂಗ್ಲೀಷ್ ಆತೇರ್ನ ಪೂರ ಅಂದು ಕಲ್ದಿನೇ ಇಂಗ್ಲೀಷ್ ಮೀಡಿಯಮ್ NMPT ಪಣಂಬೂರು ಇರ ಪೊಪ್ಪ ಓ ಜಡ್ಡ ಬೇಲೆ ಮಲ್ದೇರಿ ಇಂಗ್ಲೀಷ್ ಮೀಡಿಯಂ ಬಾರ್ದು ಬಂದ್ ಈ ದೂರದ ಪೊಪ್ಪನ ಅಂಚದ ಈತೆ ಮಗಳಿಗೆ ಅನ್ನೊಂಜಿ ಸಪೋರ್ಟ್ ಅಂದ ಸಪೋರ್ಟ್ ಇನ್ಸ್ಪಿರೇಷನ್ ಏರ್ಲ ಇಜ್ಜಲಿಗ್ ಗುರು ಪನ್ಪಿನಲ್ಲೇ ಏರ್ಲ ಇಜ್ಜಿ Oh my ಯಾನೆ ಎಂಚಿನ ಪದ್ಯ ಪಂಡ ಇನ್ಸ್ಪಿರೇಷನ್ ಯಾನೆ ಬೊಕೆ ನಾ ಹಸ್ಬೆಂಡ್ ಕೊರೊಂದುಲ್ಲ ಇದು ಮೂಜಿ ಆಡಿಷನ್ ಆತಂಡಲ್ಲ ಗೋವಾ ಪೋಯರ್ಲ ಇತ್ತಂಡು ಅವು ಸ್ಕಿಪ್ ಮಲ್ತಾ ದೂರ ತಾಂದ್ ಎಂಕ್ಲ ಇಜ್ಜಿ ನಿಗಿಲಿ ಬೊಕ ಪೊಪ್ಪ ಕರೆಕ್ಟ್ ಮಲ್ದಾರ ಪೊಪ್ಪ ಈರು ಪೊಪ್ಪ ಸ್ಕಿಪ್ ಮಲ್ತಿನ ಪನ್ನಾಗ ಹೆಂಗ್ ಫೀಲ್ ಅನ್ಚಾ ಅತ್ತು ಮೇಡಮ್ ಎಕ್ಸಾಮ್ ಟೈಮ್ ನಿಕ್ಲೆನ ಟೈಮ್ ಬಂದಾಗ ಮಾತಾ ಪಪ್ಪ ಅಮ್ಮಲ ಸೇಮ್ ಸ್ಕಿಪ್ ಬೊಕ್ಕ ದೂರ ನಿಕ್ಲೆಗ ಆತನ ಫೀಲ್ ಇಪ್ಪುಜ ಈ ಬಾಲೆ ಒಂದು ಏ ತಾಸೇಪು ಪನ್ ಪೂಜಾನ ಏನ್ ಪನ್ ಏ ತಾಸೇಪು ಅಂದ ಮ್ಯಾಮ್ ಸಾರಿ ನನ್ನ ಸ್ಕಿಪ್ ಮಲ್ಪುಜ್ಜಿ ನನ್ನ ಕಡಪುರ್ವೆ ಫಸ್ಟ್ ಆಫ್ ಆಲ್ ನಮಕ್ ಪೇರೆಂಟ್ಸ್ ಅವಳ ಪೊಂಜೋಕ್ಲೆಗೆ ಒಂಜಿ ಕಟ್ಟುಪಾಡು 200% ಇಪ್ಪುಂಡು ಬಟ್ ನಮ್ಮದಾದ ಡ್ರೀಮ್ ದಿವೋಡು ಪಂಡ ನಮ್ಮನ ಜೋಕ್ಲೆಗೆ ಅಂಚಿನ ಸಿಚುವೇಶನ್ ಬರಬಲ್ಲಿಂದ ಡ್ರೀಮ್ ದಿವೋಡು ಸೊ ಎಕ್ಸಾಮ್ ಮತ್ತೆ ಎಕ್ಸಾಮನ್ನು ನಾನೋರಲ್ಲ ಬರೋಲಿ ಇತ್ತೆ ಈಲಕುಲೊಂದು ಎಕ್ಸಾಮ್ ಬರೋಲಿ SSLC ಬರೋಲಿ ಗುಡೋರ ಅದು ಕಮ್ಮಿ ಆದಿತ್ತು ಬರೋಲಿ ಸೊ ಡಾನ್ಸ್ ಇಂಚಿನ ಆಪರ್ಚುನಿಟಿ ಏಪಲ ತಿಕ್ಕುಜಿ ವೇದಿಕೆ ದಯಪಂಡ ಈತ್ ಜನ ಕಾತೊಂದುಲ್ಲೇರು ಆ ಟೈಮ್ ಒರಿಯಾಗಿ ತಿಕ್ಕೊಡು ಬಂಡ ಅಕ್ಲೆಗೆ ಅದೃಷ್ಟ ಉಂಡು ಡಿಸರ್ವ್ ಮಲ್ದಿಪ್ಪೇರು ನನ್ನ ಸ್ಕಿಪ್ ಮಿನಿ ಮಾಡ್ಕೊಡು ನೆವರ್ ಮ್ಯಾಮ್ ನೆವರ್ ಥ್ಯಾಂಕ್ ಯು ಫಾರ್ ದಿಸ್ ಅಪಾರ್ಚುನಿಟಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಸ್ಪಂದನ TV ಥ್ಯಾಂಕ್ ಯು ಎಸ್ ಸೊ ನನ್ನ ಒವ್ವೇ ಸಿಚುವೇಶನ್ ಬರಡು ಕೊಂಚ ಕೇನರೆಗ್ಲಿ ಜಬೋಡ ಅಂದ ಇಪ್ಪ ಇಲ್ಲ ಇಪ್ಪಡಿ ಸೊ ನನ್ನ ಸ್ಕಿಪ್ ಮಲ್ಪುಜೇರಿಗೆ ಎಂಚ ಇಲ್ಲ ಕಾತೊಂದಿತ್ತಾರೆ ಸ್ಕಿಪ್ ಆಡೊಂದು ಪನರಪ್ಪಜಿತ್ತ ಜೋಕುಲು ಜಿಜ್ಜಿ ಅಕ್ಕಲ ಮಮ್ಮಿ ಪಪ್ಪನ ಅಕ್ಕಲ ರಿಸ್ಟ್ರಿಕ್ಷನ್ ಪೋತುಜಿ ಐಟೆ ಪೋತು ಜಾರ ಯಾರು ಪನೊಂದುಲ್ಲೆ ಸ್ಪಂದನ ವಾಹಿನಿದ ಸಮಸ್ತ ವೀಕ್ಷಕರನ್ನ ಎದುರು ಪನೊಂದುಲ್ಲೆ ನನ್ನ ಸ್ಕಿಪ್ ಅಂಡೆ ಯಾನುಲ್ಲೆ ಓಕೆ ಸ್ಕಿಪ್ ಬರ ಮುಪ್ಪುಜಿ ಓಕೆನಾ ನೀ ಅಮ್ಮನ ಒಂಜಿ ರೂಮುಡು ಲಾಕ್ ಮಲ್ತಾಂಡಲ್ಲ ಕಾಣಪುಡು ಕೈರೆ ಓಕೆನಾ ಆಲ್ ದಿ ವೆರಿ ಬೆಸ್ಟ್ ಮಸ್ತ್ ಟ್ಯಾಲೆಂಟ್ ಉಂಡು ಆ್ಯಂಡ್ ಕುಡುಂಜಿದಾದ ಪಂಡ ಎನ್ನ ಸಜೆಷನ್ ಕ್ಲಾಸಿಕ್ ಲಾಪೋಲೆ ಓ ಅಂಡರ್ ಕ್ಲಾಸ್ ಅಟ್ಲೀಸ್ಟ್ ಫಿಲ್ಮ್ ಸಾಂಗ್ ಸಿಂಗಿಂಗ್ ಕ್ಲಾಸ್ ಅಂಡಲ್ಲ ಇಪ್ಪುಂಡು ಸೊ ಅಂಚಿನ ಕ್ಲಾಸಿಗೆ ಅಂಡಲ್ಲ ಪೋಲೆ ದಯಪಂಡ ಆ ಟೈಮಡ್ ಆಪರ್ಚುನಿಟಿ ಪೂಜಿ ಬಟ್ ಈ ಟೈಮಡ್ ಮಸ್ತ್ ಆಪರ್ಚುನಿಟಿ ಉಂಡು ಓಕೆನಾ ಒಂದು ಜ್ಯುವೆಲರ್ದ ಕಾಸು ಪೂರ ಈಗ ಮಾಡಿದ್ದು ಓಕೆ ಬಾಯ್ ಬಾಯ್ ಒಂದಾದ ನಂತರ ಒಂದು ಸೂಪರ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ವಿ ಸ್ವಲ್ಪ ಬ್ರೇಕ್ ತಗೊಂಬರೋಣ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿತದೆ ಟೇಕ್ ಅ ಬ್ರೇಕ್ ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಮ್ಮಲ್ಲಿರುವ ವಿಶ್ವಾಸವನ್ನು ತೋರಿಸುವ ಹೆಜ್ಜೆಗಳು ಅತ್ಯಂತ ಸೂಕ್ಷ್ಮವಾದ ನಿರ್ಣಯಗಳು, ಹೊಸ ವಿಧವಾದ ಆಲೋಚನೆಗಳು ಹೊಸ ಬದಲಾವಣೆಗಳನ್ನು ತರುತ್ತವೆ. ಇಡುವ ಪ್ರತಿ ಹೆಜ್ಜೆಯಲ್ಲೂ ನಂಬಿಕೆಯನ್ನು ನೀಡುವ
ನನ್ನ ಸ್ವಂತ ವಾಕ್ಮೇಟ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಗೆ ಸ್ವಾಗತ. ಒಂದು ಇಂಪಾದ ಹಾಡನ್ನು ಕೇಳ್ಕೊಂಬಂದ್ವಿ. ಹಾಡಲ್ಲಿ ಇವರ ಒಂದು ಭಾವನೆ ಇದೆಯೋ ಅಥವಾ ಭಾವನೆ ಇವರ ಹಾಡಾಗಿದೆಯೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ಈ ಹಾಡು ಕೇಳಲಿಕ್ಕೆ. ಈಗ ಒಂದು ನೆಕ್ಸ್ಟ್ ಡಾನ್ಸ್ ನೋಡ್ಕೊಂಬರೋಣ. ಜನೀತ್ ಡ್ಯಾನ್ಸ್ ಮಾಡಲಿಕ್ಕೋಸ್ಕರನೇ ನನ್ನ ಜನ್ಮ ಆಗಿದೆ ಅನ್ನುವಂಥ ಥಾಟ್ ಇಟ್ಕೊಂಡು ಈಗ ಬರ್ತಾ ಇದ್ದಾರೆ. ಜನೀತ್ ಫ್ರಮ್ ಸುರತ್ಕಲ್, ಇಲ್ಲೇ ಪಕ್ಕದವರು. ಸೊ ಈಗ ರೆಡಿಯಾಗಿ ಬಂದದಷ್ಟೇ, ಅವರನ್ನು ವೆಲ್ಕಮ್ ಮಾಡೋಣ. ದೆನ್ ಪ್ಲೀಸ್ ವೆಲ್ಕಮ್ ಜನೀತ್ ಫ್ರಮ್ ಸುರತ್ಕಲ್. ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಿಡು ಊರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ ಆಸೆದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಿಡು ಊರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ ಅರೆ ಹೋಗಯ ನದಿವಾನ ಬಲ ನಲಿಪುನ ಯಾವ ಜವಾನ ನನ್ನ ಬಾರಿ ಗಾಳಿಯ ನಮ್ಮನೆ ನಿನ್ನ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕನ್ನಡ ಬುರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ ಸಂತಸದ ಈ ಶುಭಗಳಿಗೆ ನಲ್ಕಾದೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರರ್ಮೆ ಕನತರೆಗೆ ನಮ್ಮ ಊರ ಸಿಂಗಾರ ಹಾಡು ಈ ಭೂಮಿಯ ಬಂಗಾರ ತುಳೆನು ನನಲಾಗ ಪಾಡದ ನಲಿಪುನ ಸಮಯ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕನ್ನಡ ಬುರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ ವಾದ್ಯೊಳೆನ ಸ್ವರ ಸಂಗೀತಗೆ ನಮ್ಮೂರ ಮಣ್ಣೆಡೆಗೆ ಮತ್ತಳೆದ ಸ್ವರ ತೆಂಬರೆದ ಚೆಂಡೇದ ಓದಗಗೆ ನಮ್ಮ ಪೂರ ಮಂಜಾನ ಬರಿಕೆ ಭೇದ ಭಾವ ದೂರಾಟ ಬರಿಕೆ ನನಸಾರ ಜನ್ಮನು ಕಳೆಗೊಡು ಮೂಲೆ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಿಡು ಊರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಿಡು ಊರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ. ಹಾಯ್ ಹಾಯ್, ನಮಸ್ತೆ. ನಮಸ್ತೆ, ನಮಸ್ಕಾರ. ನಮಸ್ಕಾರ. ಎಂಚೊಲ್ಲರ್ಗೆ ತುಂಬ ಖುಷಿ ಇಲ್ಲ. ತುಂಬ ತುಂಬ ಖುಷಿ ಇಲ್ಲ. ಯಾನೇ ಪರ್ಕಟ್ ತುಳು ಬಾತೆ ನಂದು ಇರೇ ಕನ್ನಡ ಸುಲಭನಾ? ಹಾಂ, ಕನ್ನಡ ಪಾತೆರ್ಗನಾ? ಹಾಂ, ಕನ್ನಡದಲ್ಲಿ ಮಾತಾಡುವ. ಮತ್ತೆ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನಿಲ್ಲುದಿಲ್ವಾ? ಸ್ಟ್ರೈಟ್. ಹಾಂ, ವೆರಿ ಗುಡ್. ಸೊ ಡ್ಯಾನ್ಸ್ ಮಾಡಿ ಎಷ್ಟು ಖುಷಿ ಆಯ್ತು? ತುಂಬ ಖುಷಿ ಆಯಿತು. ಹಾಂ, ಥ್ಯಾಂಕ್ಸ್ ಹೇಳ್ತೀರಾ? ಹಾಂ, ಹೇಳಿ. ನನಗೆ ಇಲ್ಲಿಗೆ ಬರಲು ಅವಕಾಶ ಕೊಟ್ಟಂಥ ವಾಯ್ಸ್ ಆಫ್ ಆರ್ ಪದ್ಮಶ್ರೀ ಮೇಡಮ್ ಹಾಗೂ ಸ್ಪಂದನ ಚಾನಲ್ಗೆ ತುಂಬ ಧನ್ಯವಾದಗಳು. ಹಾಗೂ ಆ್ಯಂಕರಿಂಗ್ ಮಾಡಿದಂಥ ಕೀರ್ತಿ ಮೇಡಮ್ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರು ಹೇಳ್ಕೊಟ್ಟದ್ದು ಇದನ್ನು? ಇಲ್ಲ, ಸೋ ಸ್ವೀಟ್. ಥ್ಯಾಂಕ್ಸ್ ಆಯಿತಾ?
ಇವಾಗ ನೆನ್ಪಿಟ್ಕೊಳ್ತೀರಲ್ಲ. ಓಕೆ ಜನಿತ್, ಇವತ್ತು ಡಾನ್ಸ್ ಮಾಡಿದ್ದೀರಿ. ಹೌದು. ಈ ಡಾನ್ಸ್ ಯಾರು ಹೇಳ್ಕೊಟ್ಟದ್ದು? ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದು. ಯೂಟ್ಯೂಬಲ್ಲಿ ನೋಡಿ. ಮತ್ತು ಅಮ್ಮ ಸ್ವಲ್ಪ ಹೇಳಿಕೊಟ್ಟಿದ್ರು. ಅಮ್ಮ ಡಾನ್ಸ್ ಮಾಡ್ತಾರಾ? ಆಗಿಲ್ಲ. ಆಗಿಲ್ಲ? ಹಾಂ, ಡಾನ್ಸ್ ಮಾಡೋದಿಲ್ವ ಅಮ್ಮ? ಮಾಡ್ತಾರೆ. ಆಗಿಲ್ಲ ಅಂತ ಹೇಳಿದ್ರಿ, ಸತ್ಯ ಹೇಳು, ಎಂತ ಆಗ್ತಿದೆ? ಮಾಡ್ತಾರೆ. ಮಾಡ್ತಾರಾ ಡಾನ್ಸ್? ಅಮ್ಮನನ್ನು ಕರೆಯೋಣ? ಹಾಂ. ಅಮ್ಮ ಬನ್ನಿ ಅಮ್ಮ. ಹೇಗಿದ್ದೀರಿ ಮ್ಯಾಮ್? ತೊಂದರೆ ಇಲ್ಲ, ಪರವಾಗಿಲ್ಲ, ಚೆನ್ನಾಗಿದ್ದೇನೆ. ತೊಂದರೆ ಇಲ್ಲ, ಪರವಾಗಿಲ್ಲ, ಚೆನ್ನಾಗಿ. ಯಾವ್ದಾದ್ರು ಮೂರಲ್ಲಿ ಒಂದು ಸೆಲೆಕ್ಟ್ ಮಾಡಿ. ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ಸೊ ಇಲ್ಲ, ಹತ್ರದಲ್ಲಿರೋದು, ಇನ್ನು ಬರ್ತೀರಿ ಆಯ್ತಾ? ಹೌದು, ಇದು 3ನೇ ಸಲ ಅವನು ಬರುದು. ಹಾಂ, 3ನೇ ಸರ್ತಿ ಅಲ್ಲ? ಸೊ ನೀವೇ ಸರ್ತಿ ಬಂದ್ರಿ? ನಾನು ಕೂಡ 3ನೇ ಸರಿ ಬಂದೆ. ನೀವು ಒಂದ್ಸಲ ಜಾಸ್ತಿ ಬರಬೇಕು. ಅಲ್ಲ, ಮುಂಚಿನ ದಿನ ಬಂದು ಕರೆಕ್ಟ್ ನೋಡಿ ಹೋಗ್ಬೇಕು, ಕರೆಕ್ಟ್ ಈ ಥರ ಸೆಟ್ ಮಾಡ್ತಾರ ಅಂತ. ಸರಿಯಾಗಿದೆ ಎಲ್ಲವೂ. ಹೌದಾ? ಹಾಗೆ ಬರಬೇಡಿ ಆಯಿತಾ, ಇದು ಬೆಳಿಗ್ಗೆ ಸೆಟ್ ಆಗೋದು. ಓಕೆ, ಸೊ ಇವತ್ತು ನಿಮ್ಮ ಮಗ ಡಾನ್ಸ್ ಮಾಡಿದ್ದಾರೆ. ಆ್ಯಂಡ್ ಒಬ್ಬನೇ ಮಗನ? ಅಲ್ಲ, ಇಬ್ಬರಿದ್ದಾರೆ. ಇನ್ನೊಬ್ಬ ಸಣ್ಣ ಮಗ ಇದ್ದಾನೆ, ಸಣ್ಣ ಮಗ, 3 ವರ್ಷ. ಅವ್ರು ಡಾನ್ಸ್ ಮಾಡ್ತಾರಾ? ಇವನು ಮಾಡುವಾಗ ಇವನಿಗಿಂತ ಚಂದ ಅವನು ಮಾಡ್ತಾನೆ. 3 ವರ್ಷ ಆದರೂ ಅವನು ತುಂಬ ಕುಣಿತಾ ಇರ್ತಾನೆ ಪದ್ಯ ಹಾಕುವಾಗ. ನಿಂಗೆ ಈಗ ಆಗ್ಬಾರ್ದಿದ್ದಾಯ್ತಾ? ಅಮ್ಮ ಹೇಳ್ತಿದ್ದಾರೆ ನಿಂಗಿಂತ ನಿನ್ನ ತಮ್ಮ ತುಂಬ ಇಂಟ್ರೆಸ್ಟ್ ಉಂಟು ಸಣ್ಣ ಮಗನಿಗೆ. ಸಣ್ಣ ಮಗನಿಗಾ? ವೆರಿ ಗುಡ್. ನಾನು ಅಷ್ಟೇ ಸಣ್ಣದಿರುವಾಗ ಒಳ್ಳೆ ಇಂಟ್ರೆಸ್ಟಲ್ಲಿದ್ದೆ, ಇಲ್ಲ. ಅದೆಲ್ಲರೂ ಹಾಗೆ. ಅಂದರೆ ಈಗ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದು? ಹಾಗೆಲ್ಲ ಹಾಗೆ ಹೇಳ್ತಿರ್ಲಿಲ್ಲ. ಇಲ್ಲ, ಇಂಟ್ರೆಸ್ಟ್ ಇಲ್ಲದಿದ್ರೆ ನೀವು ಇಷ್ಟು ದೊಡ್ಡ ಆ್ಯಂಕರ್ ಆಗಿ ಅಯ್ಯೋ ದೇವಾ, ನನಗೆ ಒಂದು ರೈಸಿಂಗ್ ಸ್ಟಾರ್ ಮಾಡಿ ಎಂತ ಖುಷಿ ಆಗ್ತಿಲ್ಲ ಗೊತ್ತಿಲ್ಲ. ಎಲ್ಲರೂ ಹೊಗಳ್ತಾರಲ್ಲ, ಅದು ಎಲ್ಲರೂ ಡ್ಯಾನ್ಸ್ ಎಲ್ಲ ನೋಡಿ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ. ಕೀರ್ತಿ ಮೇಡಮ್ ತುಂಬ ಚಂದ ಆ್ಯಂಕರಿಂಗ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಿಮ್ಮ ಮಗ ಜನಿತ್, ಸೊ ಮುಂದೆ ಏನಾಗಬೇಕು, ಅವ್ನ ಫ್ಯೂಚರಲ್ಲಿ ಏನಾಗಬೇಕು ಅಂತ ಆಸೆ ಇದೆ ನಿಮಗೆ? ಅವನಿಗೆ ಡ್ಯಾನ್ಸರ್ ಆಗಬೇಕಂತಲೂ ಆಸೆ ಉಂಟು. ಹಾಂ. ಮತ್ತು ಅವನಿಗೆ ತುಂಬ ಇಂಟ್ರೆಸ್ಟ್ ಅಂದರೆ ಆರ್ಮಿಗೆ ಜಾಯ್ನ್ ಆಗಬೇಕಂತ ತುಂಬ ಇಂಟ್ರೆಸ್ಟ್. ಬೆಳಗ್ಗೆ ಕೂಡ ಬರುವಾಗ ನನ್ನೊಟ್ಟಿಗೆ ಹೇಳಿದ್ದು, ನಾನು ಕೇಳಿದರೆ ಆರ್ಮಿಗೆ ಜಾಯ್ನ್ ಆಗ್ತೇನೆ ಅಂತ ಹೇಳ್ತೇನೆ ಅಂತ. ಕೊಡಿ ಮ್ಯಾಮ್, ಮೈಕ್ ಕೊಡಿ ಮ್ಯಾಮ್. ಆರ್ಮಿಗೆ ನೀನು ಜಾಯ್ನ್ ಆಗ್ತೀಯಾ? ಯಾಕೆ ನಿನಗೆ ಆರ್ಮಿಗೆ ಜಾಯ್ನ್ ಆಗಬೇಕು? ಆರ್ಮಿನೇ ಇಷ್ಟ ನನಗೆ. ಛೇ, ಇದಕ್ಕಾದ್ರೆ ಅವನಿಗೆ ವಿಸಿಲ್ ಹೊಡ್ಬೇಕು. ಯಾರಿಗಾರು ವಿಸಿಲ್ ಹೊಡ್ಲಿಕ್ಕೆ ಬರ್ತದಾ? ಇಲ್ಲ ಅಲ್ಲ? ಇಲ್ಲ, ಸೌಂಡ್ ಎಫೆಕ್ಟ್ ಹಾಕ್ಲಿಕ್ಕೆ ಹೇಳುವ. ಎಸ್, ವೆರಿ ಗುಡ್. ಸೊ ನೀನು ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದೆಯಲ್ಲ, ಅಷ್ಟು ಸಾಕು. ಈ ಮಕ್ಕಳಿಗೆ ಈ ಏಜಲ್ಲಿ ಈ ಒಂದು ಮೆಚ್ಯೂರಿಟಿ ಇರ್ತದಲ್ಲ, ನಂಗೆ ಅದಕ್ಕಿಂತ ಜಾಸ್ತಿ ಅಮ್ಮನಿಗೆ ಕೇಳ್ತೇನೆ, ನಿಮ್ಮ ಮಗ ಆರ್ಮಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದರೆ ನೀವು ಸಪೋರ್ಟ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೇನೆ. ಯಾಕೆ ಅಂದರೆ ನಾನು ಕೂಡ ಸಹಾಯ ಮಾಡುವಂಥ ಫೀಲ್ಡಲ್ಲಿ ಇರೋದು. ನಾನು ಕೂಡ ಒಂದು ಹಾಸ್ಪಿಟ್ಲಲ್ಲಿ ನರ್ಸಿಂಗ್ ಸ್ಟಾಫ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದು ICU ಡಿಪಾರ್ಟ್ಮೆಂಟಲ್ಲೇ ಮಾಡ್ತಿದ್ದೇನೆ, ಡೆಲಿವರಿ ಮತ್ತು ICU ನಂದು. 19 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ನನಗೆ ತುಂಬ ಇಂಟ್ರೆಸ್ಟ್ ಅದರಲ್ಲಿ. ಹಾಗಾಗಿ ನನ್ನ ಮಗ ಕೂಡ ಒಂದು ಸಮಾಜ ಸೇವೆ ಅಂತೇಳಿ ಮಾಡಬೇಕು, ಇಡೀ ದೇಶಕ್ಕೋಸ್ಕರ ಸೇವೆ ಮಾಡಬೇಕಂತ ತುಂಬ ಆಸೆ ಇದೆ ನನಗೆ. ವೆರಿ ಗುಡ್ ಮ್ಯಾಮ್, ವೆರಿ ಗುಡ್. ಈಗ ಟಿವಿಯಲ್ಲಿ ಅಂದರೆ ಟಿವಿ ಎದುರು ಕೂತ್ಕೊಂಡು ನೋಡ್ತಿರೋರೆಲ್ಲ ಈಗ ನನ್ನ ಸ್ಟಾಫ್ಸ್ ಎಲ್ಲ ನೋಡ್ತಾರೆ, ಎಲ್ಲರಿಗೂ ನೆಕ್ಸ್ಟ್ ಬರುವಾಗ ಏನೋ ತರ್ಲಿಕ್ಕೆ ಹೇಳಿ ಆಯ್ತಾ? ಇಂಜೆಕ್ಷನ್ ಸಿರಿಂಜ್ ಬರ್ತದಲ್ಲ ಅದ ನಂಗೆ ತರ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಮೆಡಿಕಲ್ ಫೀಲ್ಡ್ ಅಷ್ಟು ಸ್ಟಫ್ ಉಂಟು ತುಂಬ. ಹೌದಾ? ಒಂದು ಥಿಂಗ್ಸ್ ಹೊರಗಡೆ ಬರುವಾಗಿಲ್ಲ ಈಗ. ಆಗ ತರುದಿಲ್ಲ ಅಂತ ಕಂಜೂಸ್ ಅಂತ ಹಿಂಗಮ್ಮ. ಎಸ್ ಮ್ಯಾಮ್, ಈಗ ತುಂಬ ಮಂದಿ ನಿಮ್ಮನ್ನು ನೋಡ್ತಾ ಇರ್ತಾರಲ್ಲ, ಈಗ ನಿಮ್ಮ ಹೇಳಿದರೆ ನಿಮ್ಮ ಸ್ಟಾಫ್ಸ್ ಎಲ್ಲ ನೋಡ್ತಾರೆ ಹಾಗೆ ಹೀಗೆ ಅಂತ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಎಲ್ಲ ಅಮ್ಮಂದಿರು, ಸೊ ನಮ್ಮ ಮಕ್ಕಳು ಮನೆಯಲ್ಲಿದ್ದರೆ ಸಾಕು, ಸೇಫ್ ಆಗಿದ್ದರೆ ಸಾಕು ಅಂತ ಯೋಚನೆ ಮಾಡುವಂಥ ಟೈಮಲ್ಲಿ ನನ್ನ ಮಗ ಸಮಾಜ ಸೇವೆ ಮಾಡ್ತೇನೆ ಅಂತ ಹೇಳಿದರೆ, ನಾನು ಕಳಿಸ್ತೇನೆ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ನೀವು ಗೆದ್ರಿ ಮೇಡಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೋಗ್ತಿಲ್ಲ ಆರ್ಮಿಗೆ? ಯಾಕೆ ಅಂತ ಹೇಳಿದ್ರೆ ಅವನೀಗ ನಾನು ಡ್ಯೂಟಿ ಹೋಗುವ ಕೂಡ ನನ್ನ ಮಗ ಸಣ್ಣವನು 3 ವರ್ಷ, ಅವನನ್ನು ಮನೆಯಲ್ಲಿ ನೋಡ್ಕೊಳ್ಳೋದು ಇವನೇ. ನಾನೀಗ ಸಾಯಂಕಾಲ ಡ್ಯೂಟಿಗೆ ಹೋಗುವಾಗ ಅವನ ಅಪ್ಪ ಬರೋ ತನಕ ಅವನೇ ನೋಡ್ಕೊಳ್ಳೋದು. ಇಬ್ರು ಮನೆಯಲ್ಲಿ ಇದ್ದುಕೊಂಡು ಚೆನ್ನಾಗಿ ನೋಡ್ಕೊಳ್ತೇನೆ. ನೀ ಅಷ್ಟೆಲ್ಲ ಮಾಡ್ತೀಯಲ್ಲ, ವೆರಿ ಗುಡ್. ತಮ್ಮನಿಗೆ ಹೊಡಿತೀಯಾ? ಸತ್ಯ ಹೇಳು. ಅಪ್ಪ ಅಮ್ಮ ಬರುವಾಗ ಸಮಾಧಾನ ಮಾಡೋದು, ಅದಕ್ಕೆ ಮುಂಚೆ ಹೊಡಿಯೋದು ಇಲ್ವಾ? ಸೊ ತಮ್ಮನ ತುಂಬ ಚೆನ್ನಾಗಿ ನೋಡ್ಕೋತಿದ್ದೆ. ಸೊ ಅದು ನೀವು ಕಲಿಸ್ಕೊಟ್ಟಂಥ ಸಂಸ್ಕಾರ ಮೇಡಮ್. ಸೊ ನೀವು ಹಾಸ್ಪಿಟಲಲ್ಲಿ ICU ಅಲ್ಲಿ ಎಷ್ಟೋ 15 ಡೇಸ್ ನನಗೆ ಅವನು ಸಿಕ್ಕುದಿಲ್ಲ. ಇವನು ನಾನು ನೈಟ್ ಡ್ಯೂಟಿ ಮುಗಿಸಿ ಬರುವಾಗ 8:45 ಆಗ್ತದೆ. ಅವನು ಸ್ಕೂಲಿಗೆ ಹೋಗ್ತಾನೆ ಅಷ್ಟಾಗ. ಸಾಯಂಕಾಲ ಅವನು ಬರುವಾಗ 5 ಗಂಟೆ ಆಗ್ತದೆ. 5ವರೆಗೆ ನಾನು ಹೊರಡ್ತೇನೆ. ಹಾಗಾಗಿ 15 ಡೇಸ್ ನನಗೆ ಇವನು ಸಿಕ್ಕುದೇ ಇಲ್ಲ ನನಗೆ. ಅದರ ಡೇಯಲ್ಲೂ ಕೂಡ ಈ ವಾಯ್ಸ್ ಆಫ್ ಆರಾಧನೆ ಅಂತೇಳಿ ಪದ್ಮಶ್ರೀ ಮೇಡಮ್ ಅವರ ಗ್ರೂಪಿಗೆ ಸೇರಿ ನಾನು ಹಾಸ್ಪಿಟ್ಲಿಂದ ಫ್ರೀ ಇರುವ ಟೈಮಲ್ಲಿ ಅವನಿಗೆ ಅಲ್ಲಿ ಟಾಸ್ಕ್ ಎಲ್ಲ ನೋಡಿ ಅದನ್ನು ನಾನು ಅವನಿಗೆ ಏನಾದರೂ ಇದ್ದರೆ ಬರೆದು ಅದನ್ನು ಅವನ ಅಪ್ಪನ ಮೊಬೈಲಿಗೆ ಕಳಿಸಿ, ಅವನು ನಾನು ಬೆಳಗ್ಗೆ ಬರುವಾಗ ಒಂದು ವೇಳೆ 5 ನಿಮಿಷ ಸಿಕ್ಕಿದರೆ ಆ ಟೈಮಲ್ಲಿ ಮಾಡಿಸಿ ವಿಡಿಯೋ ಮಾಡಿಸಿಯೇ ಕಳಿಸಿದ್ದು ನಾನು. ಯಾಕೆಂತೇಳಿ ನನಗೆ ಇವನು ಸೇರಬೇಕಂತೇಳಿ ಒಂದು ತುಂಬ ಆಸೆ ಇತ್ತು. ಅಂಥ ಗ್ರೂಪ್ ಪದ್ಮಶ್ರೀ ಮೇಡಮ್ ಅವರ ವಾಯ್ಸ್ ಆಫ್ ಆರಾಧನೆ ಸಿಕ್ಕಿದೆ. ತುಂಬ ಧನ್ಯವಾದ ಪದ್ಮಶ್ರೀ ಮೇಡಮ್ ಅವರಿಗೆ, ತುಂಬ ಧನ್ಯವಾದ ಮೊದಲಾಗಿ.
ಆಮೇಲೆ ಸ್ಪಂದನ TV ಚಾನೆಲ್ನವರಿಗೆ ಹಾಗೂ ಆ್ಯಂಕರಿಂಗ್ ಮಾಡಿದಂಥ ನಿಮಗೆ ಕೂಡ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಂಗೆ ಗೊತ್ತಿರಲಿಲ್ಲ ನೀವು ಬರುವಾಗ ಇಷ್ಟು ವಿಚಾರಗಳು ಬರ್ತದೆ ಅಂತ. 15 ದಿನ ಅವರ ಮಕ್ಕಳನ್ನು ನೋಡಲಿಕ್ಕೆ ಆಗೋದಿಲ್ಲ, ಆದರೆ ಅಲ್ಲಿ ICU ಲಾಕ್ ಹಾಕಿ ನಾನು ಹೋಗುದು. ಅದು ಹೋದ್ಮೇಲೆ ನನಗೆ ಒಂದು 11-12 ಗಂಟೆ ತನಕ ಕಾಲ್ ಮಾಡಲಿಕ್ಕೂ ಸಿಕ್ಕೋದಿಲ್ಲ ನನಗೆ ಒಂದೊಂದು ಸಾರಿ. ನಾನಂದರೆ ICUಯಲ್ಲಿದ್ದರೆ ಸರ್ಜರಿಯಲ್ಲಿದ್ದರೆ ನಾನು ಅಲ್ಲೇ ಇರ್ತೇನೆ. ನಾನು ಇವರಿಬ್ಬರೇ ಮನೆಯಲ್ಲಿರ್ತಾರೆ. ಏನಾಗ್ತದೆ ಅಂದರೆ ಒಂದು ಟೆನ್ಷನ್ ಅದು ಇರ್ತದೆ. ಒಂದು ಸಾರಿ ನಾನು ಸರ್ಜರಿಗೆ ನಿಂತರೆ ಅಲ್ಲಿ ನನಗೆ 3 hours 4 hours ಅಲ್ಲೇ ಇರ್ತದೆ ನನ್ನ ಮೈಂಡ್. ಹೊರಗೆ ಬಂದ ಮೇಲೆ ಗೊತ್ತಾಗೋದು ಆ ಮಕ್ಕಳಿಬ್ಬರು ಮನೆಯಲ್ಲಿದ್ದಾರೆ ಲಾಕ್ ಹಾಕಿ ಅಂತ. ರೂಮಿಗೆ ಲಾಕ್ ಹಾಕಿ ನಾನು ಹೋಗೋದು, ಲಾಕ್ ಒಳಗಡೆ ಕೊಟ್ಟು ಇಬ್ಬರನ್ನ ಲಾಕ್ ಹಾಕಿ ಹೋಗೋದು. ಅಂಥ ಟೈಮಲ್ಲಿ ಇವನು ನೋಡಿಕೊಳ್ತಾನೆ. ಹಾಗಾಗಿ ಅವನನ್ನೊಂದು ಆರ್ಮಿಗೆ ಸೇರಿಸಿ ಒಂದು ದೇಶ ಸೇವೆ ಮಾಡಿಸ್ಬೇಕಂತ ನನಗೊಂದು ಆಸೆ. ಗ್ರೇಟ್ ಮೇಡಮ್, ನೀವು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ನಾನು, ಅಷ್ಟೇ ಗ್ರೇಟ್ ನೀವು. ಆ್ಯಂಡ್ ನಿಮ್ಮ ಮೆಂಟಾಲಿಟಿಗೆ ಸರಿಯಾದ ಮಗ ಹುಟ್ಟಿದ್ದಾನೆ. ಸೊ ಆರ್ಮಿಗೆ ಜಾಯ್ನ್ ಆಗಾಯ್ತಾ ಆರ್ಮಿಗೆ? ಓಕೆನಾ? ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಕತೆ ಇರ್ತದೆ. ತನ್ನ ಪೂರ್ತಿ ಜೀವನವನ್ನು ಸಮಾಜ ಸೇವೆಯಲ್ಲಿ ಕಳೀತಾ ಇರುವಂತಹ ಅಮ್ಮ ಒಂದು ಕಡೆ, ಅದು ದೇಶ ಸೇವೆಗೆ ನಾನು ಹೊರಡ್ತೇನೆ ಅನ್ನುವಂಥ ಮಗ ಇನ್ನೊಂದು ಕಡೆ. 15 ದಿನ ನಮ್ಮ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಗಿರ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನು ಕಾಳಜಿ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆ ತಾಯಿಗೆ ಎಷ್ಟು ನೋವಿರ್ಬೋದಲ್ಲ. ಅದನ್ನು ಬಿಟ್ಟು ರೋಗಿಗಳ ಸೇವೆ ಮಾಡ್ತಾರಲ್ಲ, ಅವರ ಮೇಲೆ ನಮಗೆ ಗೌರವ ಹೆಚ್ಚಾಗಿ ಇರಬೇಕು, ಇನ್ನೂ ಜಾಸ್ತಿ ಆಗಬೇಕು. ಎಲ್ಲರೂ ಕೂಡ ಅವರನ್ನು ಗೌರವದಿಂದ ಕಾಣಿ ಅಂತ ಹೇಳ್ತಾ, ಇನ್ನು ಮುಂದಕ್ಕೆ ಬೇಳೂರಿನಿಂದ ಒಂದು ದನಿ ಬರ್ತಾ ಇದೆ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರ್ತದೆ, ಅನನ್ಯ ಅವರು ಬರ್ತಾ ಇದ್ದಾರೆ. ಅದನ್ನು ಪ್ಲೀಸ್ ವೆಲ್ಕಮ್ ಅನನ್ಯ ಉಡುಪ. ನನ್ನ 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 ಲಲ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಕೆ ಹೊಸ ಭಾಷೆ ಇದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು ಇರುಳಲ್ಲೂ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತಿಕೆ ಹಾಡು ಪಿಸು ಮಾತಲಿ ನಾ ಕಂಡೆ ಇನಿದಾದ ಸವಿರಾಗವ ನೀನಲ್ಲಿ ನಾನಿಲ್ಲಿ ಏಕಾಂತದಿ
ಹೊಸಕಿ ಬಿಡದೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ್ಲ 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 ಲಲ. ಥ್ಯಾಂಕ್ ಯು. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಹಾಂ, ನಾವು ಬೊಂಬಾಟ್. ನೀವಾದರೂ ಕೇಳಿದ್ರಲ್ಲ ಹೇಗಿದ್ದೀರಿ ಅಂತ. ಸೊ ಹೇಗಿದ್ದಾರೆ ವೇಣೂರಲ್ಲೆಲ್ಲ? ಹುಷಾರಿದ್ದಾರಲ್ಲ? ಜೋರು ಮಳೆ ಬರ್ತದಾ? ಇಲ್ಲ, ಇಲ್ವಾ? ಕಮ್ಮಿಯಾ? ಕಮ್ಮಿ. ಕೆಲವೊಮ್ಮೆ ಬರ್ತದೆ ಜೋರು. ಹೌದಾ? ಕೆಲವೊಮ್ಮೆ ಇಲ್ಲಿ ಸಹ ಬರ್ತದೆ. ಹಾಗೆ. ಮತ್ತು ಇವತ್ತು ಎಷ್ಟು ಖುಷಿ ಆಯಿತು ಇವತ್ತು ಹಾಡಾಡಿ? ಮೊದಲನೇದಾಗಿ ನಾನು ವಾಯ್ಸ್ ಆಫ್ ಆರಾಧನಾ ತಂಡದ ಪದ್ಮಶ್ರೀ ಮೇಡಮ್ ಹಾಗೂ ಸ್ಪಂದನ ವಾಹಿನಿಯವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನನಗೆ ಇಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು. ತುಂಬ ಖುಷಿ ಆಯಿತು. ಸೊ ಸ್ಕೂಲಲ್ಲಿ ಎಲ್ಲ ಏನು ಹೇಳ್ತಾರೆ ನಿಮ್ಮ ಸಾಂಗ್ಸ್ ಎಲ್ಲ ಕೇಳಿ? ನನ್ನ ಫ್ರೆಂಡ್ಸ್ ಕೇಳ್ತಾರೆ ಯಾವಾಗ ಬರ್ತದೆ ನಿಂದು, ಕಾಯ್ತಾ ಇರ್ತಾರೆ ಅವರು ಯಾವಾಗ ಬರ್ತದೆ ನನ್ನ ಹಾಡು ಸ್ಪಂದನ ವಾಹಿನಿಯಲ್ಲಿ ಅಂತ. ಓ, ಸೋ ಸ್ವೀಟ್. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಹಾಯ್ ಹೇಳಿ ಆಯಿತಾ? ಎಸ್. ಸೊ ಅದು ಖುಷಿ ಆಯಿತು ಅನನ್ಯ, ನಿಮ್ಮ ಹಾಡನ್ನು ಹೇಗೇನು ಕೇಳ್ತಾ ಇರ್ತೇವೆ ಆ್ಯಂಡ್ ಇವತ್ತು ಕೇಳಿದೆ, ನನಗೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಕಾರ್ಯಕ್ರಮ ಶುರು ಮಾಡುವಾಗಲೇ ಹೇಳಿದೆ, ಪ್ರತಿ ಸಂಚಿಕೆಯಲ್ಲೂ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ ಅಂತ. ಈ ಸಂಚಿಕೆಯಲ್ಲೂ ಅಂತಹ ಸ್ಪೆಷಾಲಿಟಿಗಳು ಸುಮಾರಿತ್ತು. ಸೊ ಅದೇ ಖುಷಿಯೊಂದಿಗೆ ಕಾರ್ಯಕ್ರಮನ ಇನ್ನು ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. ನಮ್ಮಲ್ಲಿರುವ ವಿಶ್ವಾಸವನ್ನು ತೋರಿಸುವ ಹೆಜ್ಜೆಗಳು, ಅತ್ಯಂತ ಸೂಕ್ಷ್ಮವಾದ ನಿರ್ಣಯಗಳು, ಹೊಸ ವಿಧವಾದ ಆಲೋಚನೆಗಳು ಹೊಸ ಬದಲಾವಣೆಗಳನ್ನು ತರುತ್ತವೆ. ಇಡುವ ಪ್ರತಿ ಹೆಜ್ಜೆಯಲ್ಲೂ ನಂಬಿಕೆಯನ್ನು ನೀಡುವ ನನ್ನ ಸ್ವಂತ ವಾಕ್ಮೇಟ್.